ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸ್ಪಂದನ ವಾಹಿನಿ ಅರ್ಪಿಸುವಂತ ನಮಸ್ತೆ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಶೆಟ್ಟಿ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡುವಂಥದ್ದು ಒಂದು ದೊಡ್ಡ ಸಾಹಸ ಆಗಿದೆ ಅಂತ ಹೇಳಿದರೆ ತಪ್ಪಾಗಲ್ಲ. ಹೌದು, ಈಗ ಆರೋಗ್ಯ ಅಂತ ಹೇಳಿದ ಕೂಡಲೇ ಅದು ಕೂಡ ಈ ಹೊಟ್ಟೆ ಭಾಗದಲ್ಲಿ ಏನಾದರೂ ನೋವು ಬಂದ ಕೂಡಲೇ ಎಷ್ಟೋ ಜನರಲ್ಲಿ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ, ಇದು ಗ್ಯಾಸ್ಟ್ರಿಕ್ ಆಗಿರ್ಬೋದಾ, ಅಪೆಂಡಿಸ್ ಆಗಿರ್ಬೋದಾ, ಅಥವಾ ಕಿಡ್ನಿ ಸ್ಟೋನ್ ಆಗಿರ್ಬೋದಾ, ಅಥವಾ ಬೇರೆ ಯಾವುದಾದ್ರೂ ಸಮಸ್ಯೆ ಆಗಿರ್ಬೋದಾ ಅಂತ. ಸೊ ಈಗ ಈ ಎಲ್ಲ ಸಮಸ್ಯೆಗಳಲ್ಲಿ ಒಂದಾದಂಥದ್ದು ಅದು ಕೂಡ ನಮ್ಮ ಕಿಡ್ನಿ ಸ್ಟೋನ್ ಹಾಗೂ ಶುಕ್ಲ ಗ್ರಂಥಿಯ ಸಮಸ್ಯೆಗಳ ಬಗ್ಗೆ ಇವತ್ತು ನಾವು ಮಾಹಿತಿಯನ್ನು ತಗೊಳ್ಳುವ. ನಮ್ಮ ಜೊತೆ ಇದ್ದಾರೆ ಯೂರೋಲಜಿ ಸ್ಪೆಷಲಿಸ್ಟ್ ಡಾಕ್ಟರ್ ಸದಾನಂದ ಪೂಜಾರಿ ಅವರು. ಇವರು ಪ್ರಸ್ತುತ ವೆಲ್ನಾಕ್ ಹಾಸ್ಪಿಟಲಲ್ಲಿ ಜನರಲ್ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲದೆ ಅವರ MBBS ಎಜುಕೇಷನನ್ನು ಮಂಗಳೂರಿನ KMC ಹಾಸ್ಪಿಟಲಲ್ಲಿ, ಅದೇ ರೀತಿ MS ಇನ್ ಜನರಲ್ ಸರ್ಜರಿ ಈ ಕೋರ್ಸನ್ನು ಅವ್ರದ್ದು ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿ ಕಂಪ್ಲೀಟ್ ಮಾಡಿರ್ತಾರೆ. ಅದು ಮಾತ್ರ ಅಲ್ಲದೆ FMAS ಅನ್ನು ವರ್ಲ್ಡ್ ಲ್ಯಾಪ್ರೋಸ್ಕೋಪಿ ಹಾಸ್ಪಿಟಲ್ ನ್ಯೂ ಡೆಲ್ಲಿಯಲ್ಲಿ ಕೂಡ ಪೂರೈಸಿದ್ದಾರೆ. ಇಷ್ಟು ಮಾತ್ರ ಅಲ್ಲದೆ ಸಾರ್ವಜನಿಕ ಹಾಸ್ಪಿಟಲ್ ತರೀಕೆರೆ ಚಿಕ್ಕಮಗಳೂರಲ್ಲಿ ಸುಮಾರು 3 ವರ್ಷಗಳಿಂದ ಸತತವಾಗಿ ಅವರ ಸರ್ವಿಸನ್ನು ಮಾಡ್ತಾ ಮೋರ್ ದೆನ್ 3000+ ಸರ್ಜರಿಯನ್ನು ಮಾಡಿದಂಥ ಖ್ಯಾತಿ ಇವರದಾಗಿದೆ. ಸೊ ಇವರು ಆರೋಗ್ಯ ಕ್ಷೇತ್ರದಲ್ಲಿ ಅನೇಕ ಸೇವೆಗಳನ್ನು ಕೂಡ ಮಾಡಿ ಅನೇಕ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ. ಮೊದಲಿಗೆ ಇವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸೊ ವೆಲ್ಕಮ್ ಟು ದಿಸ್ ಪ್ರೋಗ್ರಾಮ್ ಸರ್. ಸೊ ಮೊದಲಿಗೆ ಈ ಪ್ರಶ್ನೆ ಡಾಕ್ಟರ್ ಹತ್ರ ಕೇಳಬಹುದಾ ಗೊತ್ತಿಲ್ಲ, ಆದರೂ ಕೇಳ್ತಾ ಇದ್ದೀನಿ, ನಿಮ್ಮ ಆರೋಗ್ಯ ಹೇಗಿದೆ ಸರ್? ಡಾಕ್ಟರ್ ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀರಿ. ಚೆನ್ನಾಗಿದೆ. ಸೊ ಇವತ್ತು ನಾನು ಆಗಲೇ ಹೇಳಿದೆ, ದಟ್ ಈಸ್ ಈ ಕಿಡ್ನಿ ಸ್ಟೋನ್ ಏನು ಸಮಸ್ಯೆ ಇದೆ. ಎಷ್ಟೋ ಮಂದಿ ಹತ್ರ ಏನೋ ಒಂದು ಹೊಟ್ಟೆ ನೋವು ಬಂದ ಕೂಡಲೇ ಫಸ್ಟ್ ಆಫ್ ಆಲ್ ಅವರೇ ಥಿಂಕ್ ಮಾಡ್ತಾರೆ ನನಗೆ ಸ್ಟೋನ್ ಆಗಿದೆ. ಸೊ ಹಾಗಾದ್ರೆ ನಾನು ಫಸ್ಟ್ ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಡಾಕ್ಟರ್, ಕಿಡ್ನಿ ಸ್ಟೋನ್ ಅಂದರೆ ಏನು? ಸಾಮಾನ್ಯವಾಗಿ ಒಂದು ಆರೋಗ್ಯವಂತ ಮನುಷ್ಯನಿಗೆ 2 ಕಿಡ್ನಿ ಇದೆ. ನಮ್ಮ ಬಲಗಡೆ ಲಿವರ್ಗೆ ತಾಗಿಕೊಂಡು ಹಿಂದುಗಡೆ ಮೇಲ್ಭಾಗದಲ್ಲಿ ಪಕ್ಕೆಲುಬುಗಳಿಗೆ ತಾಗಿಕೊಂಡು ಹಿಂದುಗಡೆ ರೈಟ್ ಕಿಡ್ನಿ ಇದೆ. ಅದೇ ರೀತಿ ಲೆಫ್ಟ್ ಕಿಡ್ನಿಯಲ್ಲಿ ಗುಲ್ಮ ಅಂತ ಒಂದು ಮುಂದೆ ಕರಳು ಮತ್ತು ಗುಲ್ಮ ಇರ್ತದೆ, ಅದಕ್ಕೆ ತಾಗಿಕೊಂಡು ಲೆಫ್ಟ್ ಕಿಡ್ನಿ ಇದೆ. ಸಾಮಾನ್ಯವಾಗಿ ಇದು ಸುಮಾರು ಅದರ ಉದ್ದ ಬೀನ್ ಶೇಪ್ ಇರ್ತದೆ. ಸುಮಾರು 9ರಿಂದ 12 ಸೆಂಟಿಮೀಟರ್ ಉದ್ದ ಇರ್ತದೆ. ಸುಮಾರು 3ರಿಂದ 4ರಿಂದ 5 ಸೆಂಟಿಮೀಟರ್ ಅಗಲ ಇರ್ತದೆ. ಸೊ ಈ ಕಿಡ್ನಿಗೆ ಸಾಮಾನ್ಯವಾಗಿ ಸುತ್ತ ಫ್ಯಾಟ್ ಎಲ್ಲ ಇದ್ದು ಇದು ಬಹಳ ಸುರಕ್ಷಿತವಾಗಿದೆ. ಯಾಕೆಂದರೆ ನಮಗೆ ಹೇಗೆ ಹೃದಯ ಮುಖ್ಯವೋ ಅದೇ ರೀತಿ ಕಿಡ್ನಿ ಕೂಡ ಬಹಳ ಮುಖ್ಯ. ಹಾಗಾಗಿ ಇದೊಂದು ನ್ಯಾಚುರಲ್ ಆಗಿ ಇದಕ್ಕೆ ಸುತ್ತ ಫ್ಯಾಟ್ ಇದ್ದು ಎಷ್ಟೇ ಆಕ್ಸಿಡೆಂಟ್ ಆದರೂ ಅಂದರೆ ಕಿಡ್ನಿಗೆ ಸಾಮಾನ್ಯವಾಗಿ ಡ್ಯಾಮೇಜ್ ಆಗೋದಿಲ್ಲ. ಸೊ ಕಿಡ್ನಿಗೆ ಎಲ್ಲಾದರೂ ಡ್ಯಾಮೇಜ್ ಆಗಿದೆ ಅಂದರೆ ಇಂಜುರಿ ಆಗಿದೆ ಅಂತ ಹೇಳಿದರೆ ಅದು ತೀವ್ರತರವಾದಂಥ ಆ್ಯಕ್ಸಿಡೆಂಟ್ ಅಂತಲೇ ನಾವು ಪರಿಗಣಿಸಬೇಕಾಗ್ತದೆ. ಸೊ ಹಾಗಾಗಿ ಇದನ್ನು ನಮ್ಮ ನ್ಯಾಚುರಲಿ ಅಂದರೆ ನೇಚರ್ ಏನು ಮಾಡಿದೆ ಅಂದರೆ ಅದನ್ನು ಕಿಡ್ನಿಯನ್ನು ಒಂದು ಸೇಫ್ ಜಾಗದಲ್ಲಿ ಇಟ್ಟಿರ್ತಾರೆ. ಇದು ಕಿಡ್ನಿ 2 ಕಿಡ್ನಿ ಸೇರಿ ದಿನದ 24 ಗಂಟೆಯಲ್ಲಿ ಸುಮಾರು 1500 ml ಅಷ್ಟು, ಅಂದರೆ ಸಾಧಾರಣ ನೀರು ತುಂಬ ನೀರು ಕುಡಿದರೆ ನಮ್ಮ ಮೂತ್ರದ ಪ್ರಮಾಣ ಜಾಸ್ತಿ ಆಗ್ತದೆ. ಬಟ್ ಸಾಧಾರಣ ನೀರು ಕುಡಿಯುವವರಲ್ಲಿ ದಿನಕ್ಕೆ 1500 ಅಂದರೆ 24 ಗಂಟೆಯಲ್ಲಿ 1500 ml ಅಷ್ಟು ಮೂತ್ರ ಉತ್ಪತ್ತಿ ಆಗಬೇಕು, 2 ಕಿಡ್ನಿಗಳು ಸೇರಿ. ಸೊ ಹಾಗಾಗಿ ಇದಿಷ್ಟು. ಈ ಕಿಡ್ನಿ ಇದಕ್ಕೆ ಮುಖ್ಯವಾಗಿ ಅನೇಕ ರೋಗಗಳು ಬರ್ಬೋದು. ಅದರಲ್ಲಿ ಮುಖ್ಯವಾಗಿ ಬರುವಂಥದ್ದು ಕಲ್ಲುಗಲ ಸಮಸ್ಯೆ. ಯಾಕೆಂದರೆ ನಮ್ಮ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಇದು ಕೋಸ್ಟಲ್ ಕರ್ನಾಟಕದಲ್ಲಿ ಹ್ಯುಮಿಡಿಟಿ ಜಾಸ್ತಿ. ಸೊ ಈಗ ಸಾಧಾರಣ ನಮ್ಮ ಫೆಬ್ರವರಿಯಿಂದ ನೆಕ್ಸ್ಟ್ ಮಳೆಗಾಲ ಆರಂಭವಾಗುವವರೆಗೆ ತುಂಬ ಸೆಕೆ ಇರ್ತದೆ, ಸ್ವೆಟ್ಟಿಂಗ್ ಆಗ್ತದೆ, ಡಿಹೈಡ್ರೇಷನ್ ಆಗ್ತದೆ. ಡಿಹೈಡ್ರೇಷನ್ ಆದಾಗ ಅದು ಕಲ್ಲು ಉತ್ಪತ್ತಿ ಆಗಲಿಕ್ಕೆ ಕಾರಣ ಆಗ್ತದೆ. ಓಕೆ, ಇನ್ನಷ್ಟು ನಾವು ಮಾಹಿತಿಯನ್ನು ತಗೊಳ್ಳುವ. ಅದಕ್ಕಿಂತ ಮುಂಚೆ ಒಂದು ಕರೆ ಇದೆ. ಸೊ ನಮಸ್ತೆ. ಹಲೋ. ಹಲೋ, ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಶೋಭಾ ಅಂತ. ಶೋಭಾ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಇಲ್ಲಿ ಉಚ್ಚಿಲದಿಂದ. ಶೋಭಾ ಅವರೇ, ಡಾಕ್ಟರ್ ಹತ್ರ ನೇರವಾಗಿ ಮಾತನಾಡಿ. ಸರ್ ನಮಸ್ತೆ. ನಮಸ್ತೆ. ಸರ್, ಈ ಕಿಡ್ನಿ ಸ್ಟೋನ್ ಯಾವ ಏಜಲ್ಲಿ ನಮ್ಗೆ ಒಂದು ಅಂದ್ರೆ ಹೇಗೆ ಅದು ಅಂತ ಗೊತ್ತಾಗ್ತಲ್ಲ, ಅದಕ್ಕೆ ಆ ನೋವು ಇವಾಗ ಅದು ಕಿಡ್ನಿ ಬೇಸ್ ನೋವು ಅಂತ ಹೇಗೆ ನಮ್ಗೆ ಕನ್ಸಿಡರ್ ಮಾಡ್ಕೊಳ್ಳೋದು? ಸಾಮಾನ್ಯವಾಗಿ ಇದು ಪಕ್ಕೆಲುಬುಗಳಲ್ಲಿ ಯಾರಾದರೂ, ನಾನೀಗ ನೀವು TV ನೋಡ್ತಾ ಇದ್ದರೆ ಈ ರೀತಿ ಕೈ ಇಟ್ಕೊಂಡು ನಮ್ಮ ಹತ್ರ ವೈದ್ಯರ ಹತ್ರ ಬರ್ತಾರೆ, ಮೂತ್ರರೋಗ ತಜ್ಞರ ಹತ್ರ. ಯಾರಾದರೂ ಹೀಗೆ ಕೈ ಹಿಡ್ಕೊಂಡು ತಡ್ಕೊಳ್ಳೋದು ಅಂದರೆ ಕಿಡ್ನಿಯಲ್ಲಿ ಕಲ್ಲು ಅಂತ ಹೇಳಿದರೆ ಅದು ಕಿಡ್ನಿ ಅಂತ ಬರ್ತದೆ ಮೇಲ್ಭಾಗದಲ್ಲಿ, ಜೊತೆಗೆ ಟ್ಯೂಬ್ ಬರ್ತದೆ, ಯುರಿಟರ್ ಅಂತ ಹೇಳ್ತೇವೆ, ಮೂತ್ರಕೋಶ ಬರ್ತದೆ ಕೆಳಗಡೆ. ಕಿಡ್ನಿಯಲ್ಲಿ ಮೂತ್ರ ಉತ್ಪತ್ತಿಯಾಗಿ
2 ಟ್ಯೂಬ್ ಇದೆ ಆ ಕಡೆ ಈ ಕಡೆ. ಆ ಟ್ಯೂಬ್ ಅಂದರೆ ಯುರಿಟ್ರ್ ಅಂತ ಹೇಳ್ತೀವಿ. ಆ ಯುರಿಟ್ರ್ ಮೂಲಕ ಮೂತ್ರಕೋಶಕ್ಕೆ ಬರ್ತದೆ. ಮೂತ್ರಕೋಶದಲ್ಲಿ ಒಂದಿಷ್ಟು ಸ್ಟೋರೇಜ್ ಅಂದರೆ 350 ml ಸ್ಟೋರೇಜ್ ಆಗುವಾಗ ಸಾಮಾನ್ಯವಾಗಿ ಮೂತ್ರ ವಿಸರ್ಜನೆ ಮಾಡ್ತಾರೆ. ಸೊ ಈಗ ಕಲ್ಲು ಕಿಡ್ನಿಯಲ್ಲಿ ಆಗ್ಬೋದು, ಯುರಿಟ್ರಲ್ಲಾಗ್ಬೋದು, ಅಥವಾ ಮೂತ್ರಕೋಶದಲ್ಲಾಗ್ಬೋದು. ಈ ಕಿಡ್ನಿಯಲ್ಲಿ ಕಲ್ಲು ಎಲ್ಲಾದರೂ ಈಗ ಸಾಮಾನ್ಯ ಕೆಲವು ಸಲ ದೊಡ್ಡ ಕಲ್ಲಿದ್ದರೂ ಕೂಡ ಕಿಡ್ನಿಯಲ್ಲಿದ್ದಾಗ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನೋವು ಕಂಡುಬರುವುದಿಲ್ಲ. ಯುರಿಟ್ರಿಗೆ ಬಂದಾಗ ಅಂದರೆ ಆ ಟ್ಯೂಬಿಗೆ ಈಗ ಸಪೋಸ್ ಒಂದು 8 mm 9 mm ಕಲ್ಲು ಅಥವಾ ಇದು ಜಾರಿದಾಗ ಒಂಥರ ಅಷ್ಟು ನೋವನ್ನು ಸಾಮಾನ್ಯವಾಗಿ ಇದನ್ನು ಗಂಡಸರಲ್ಲಿ ಈ ರೀತಿ ನೋವು ಬಂದಾಗ ಹೆಂಗಸರಲ್ಲಿ ಹೆರಿಗೆ ನೋವಿಗೆ ಇದನ್ನು ಕಂಪೇರ್ ಮಾಡ್ತಾರೆ. ಅಷ್ಟೊಂದು ನೋವಾಗ್ತದೆ. ಯಾವುದೇ ಪೊಸಿಷನಲ್ಲೂ ರಿಲೀಫ್ ಸಿಗುವುದಿಲ್ಲ. ಮಲಗಿದಾಗಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಈ ಪೊಸಿಷನಲ್ಲಿ ಮನುಷ್ಯ ಇರ್ತಾನೆ. ಜೊತೆಗೆ ಅವನಿಗೆ ವಾಂತಿ ಆಗ್ಬೋದು. ಸಾಮಾನ್ಯವಾಗಿ ಈ ಜಾಗದಲ್ಲಿ ಈ ಎರಡೂ ಪಕ್ಕೆಲು, ಈಗ ಇದು ನಂದು ರೈಟ್ ಸೈಡ್ ಆದರೆ ರೈಟ್ ಸೈಡ್ನ ಪಕ್ಕೆಲುಬಲ್ಲಿ ಈ ರೀತಿ ಕೈ ಹಿಡ್ಕೊಂಡು ಬಂದು ಈ ಜಾಗದಲ್ಲಿ ನೋವಾದರೆ ಅದು ಈ ಕಿಡ್ನಿ ಕಲ್ಲಿನಿಂದ ಅಥವಾ ಯುರಿಟರ್ ಇಂದ ಆದಂಥ ನೋವು ಅಂತ ಹೇಳ್ಬೋದು. ಓಕೆ, ಕಾಲ್ ಆಲ್ರೆಡಿ ಕಟ್ ಆಗಿದೆ. ಸೊ ಓಕೆ, ನೀವು ಹೇಳಿದ್ರಿ ಈಗ ಇಲ್ಲಿ ನೋವಾದಾಗ ನಾವು ಕಿಡ್ನಿ ಸ್ಟೋನ್ ಅಂತ ಹೇಳಿ ಭಾವಿಸ್ಬೋದು ಅಂತ. ಓಕೆ, ಈ ಸ್ಟೋನ್ನಲ್ಲಿ ಎಷ್ಟು ಟೈಪ್, ಏನಾದರೂ ವೆರೈಟಿ ಆಫ್ ಟೈಪ್ಸ್? ಅದೀಗ ಕಿಡ್ನಿ ನಾವು ಸ್ಟೋನನ್ನು ಸೈಜ್ ವೈಸ್ ಆಗಿ ಡಿವೈಡ್ ಅಂದರೆ ಕ್ಲಾಸಿಫಿಕೇಷನ್ ಮಾಡಿದ್ದೇವೆ. ಜೊತೆಗೆ ಅದರ ವೆರೈಟಿ, ಬೇರೆ ಬೇರೆ ವೆರೈಟಿನ ಕಲ್ಲುಗಳು ಇರ್ತವೆ. ಮತ್ತು ಎಲ್ಲೆಲ್ಲಿ ಯಾವ ಅಂದರೆ ಕಿಡ್ನಿಯಲ್ಲಿರ್ಬೋದು, ಯುರಿಟ್ರಲ್ಲಿರ್ಬೋದು, ಅಥವಾ ಮೂತ್ರಕೋಶದಲ್ಲಿರ್ಬೋದು. ಕಿಡ್ನಿಯಲ್ಲಿದ್ದಾಗ ಅದನ್ನು ರೀನಲ್ ಸ್ಟೋನ್ ಅಂತ ಹೇಳ್ತೀವಿ. ಅದರಲ್ಲಿ ಕಿಡ್ನಿ ಒಳಗೆ 3 ಚೇಂಬರ್ ಇದೆ. ಮೇಜರ್ ಕೇಲಿಕ್ಸ್ ಅಂತ ಹೇಳ್ತೇವೆ. ಅದರಲ್ಲಿರ್ಬೋದು ಅಪ್ಪರ್ ಕೇಲಿಕ್ಸ್, ಮಿಡ್ ಕೇಲಿಕ್ಸ್, ಲೋವರ್ ಕೇಲಿಕ್ಸ್ ಅಂತ, ಅಥವಾ ಪೆಲ್ವಿಸ್ ಅಂತ ಒಂದು ಜಾಗ ಇದೆ. ಅಂದರೆ ಈ 3 ಕೇಲಿಕ್ಸ್ ಜಾಯಿನ್ ಆಗಿ ಪೆಲ್ವಿಸ್ ಅಂತ ಒಂದು ಪಾರ್ಟ್ ಬರ್ತದೆ. ಅದರಲ್ಲಿ ಕೂಡ ಕಲ್ಲಿರ್ಬೋದು. ಸೊ ಇದಿಷ್ಟು ಕಿಡ್ನಿಗೆ ಸಂಬಂಧಪಟ್ಟದೆ. ನೆಕ್ಸ್ಟ್ ಅದು ಎಲ್ಲಾದರೂ ಜಾರಿದಾಗ, ಏನು ನಾವು ಕಿಡ್ನಿಯಿಂದ ಮೂತ್ರಕೋಶಕ್ಕೆ ಕಿಡ್ನಿಯಲ್ಲಿ ಉತ್ಪತ್ತಿಯಾದಂಥ ಮೂತ್ರ ಈ ಟ್ಯೂಬಿನ ಮೂಲಕ ಕೆಳಗೆ ಬರ್ತದಲ್ಲ, ಅದಕ್ಕೆ ಬರುವಾಗ ಅದು ಯುರಿಟಿಕ್ ಸ್ಟೋನ್ ಅಂತ ಹೇಳ್ತೇವೆ. ಯುರಿಟಿಕ್ ಸ್ಟೋನಲ್ಲಿ ಸಾಮಾನ್ಯವಾಗಿ ತೀವ್ರತರವಾದ ನೋವಾಗೋದು ಅದು ಕಿಡ್ನಿಯಿಂದ ಸ್ಟೋನು ಜಾರಿದಾಗ ಮಾತ್ರ, ಯುರಿಟ್ರಿಗೆ ಬಂದಾಗ. ಯಾಕೆಂದರೆ ಯುರಿಟ್ನ ಸೈಜ್ 4 mm ಇರ್ತದೆ. ಸೊ ಅದರಲ್ಲಿ 6 mm 7 mm ಅಥವಾ 10 mm ಸ್ಟೋನ್ ಜಾರಿದಾಗ ಅದು ತುಂಬ ನೋವನ್ನು ಉತ್ಪತ್ತಿ ಮಾಡ್ಬೋದು. ಜೊತೆಗೆ ವಾಂತಿ ಆಗ್ತದೆ. ಯಾಕೆಂದರೆ ಈ ಯುರಿಟ್ರಿಗೆ ಮತ್ತು ಈ ನಮ್ಮ ಸ್ಟೊಮಕ್ ಏನಿದೆ, ಜಠರ ಏನಿದೆ, ಅದಕ್ಕೆ ಸೇಮ್ ನರ್ವ್ ಕನೆಕ್ಷನ್ ಇದೆ. ಸೊ ಇಲ್ಲಿ ಎಲ್ಲಾದರೂ ಇರಿಟೇಷನ್ ಆದರೆ ಅಲ್ಲಿ ಕೂಡ ಇರಿಟೇಷನ್ ಆಗ್ತದೆ. ಸೊ ಹಾಗಾಗಿ ಅದು ವಾಂತಿ ಆಗಲಿಕ್ಕೆ ಕಾರಣ ಆಗ್ತದೆ. ಸೊ ಇದು ಒಂದು ಟೈಪು. ಮತ್ತು ಕಲ್ಲುಗಳಲ್ಲಿ ಸೈಜ್ ಮೇಲೆ ನಾವು ಹೇಳೋದಾದರೆ ಲೆಸ್ ದ್ಯಾನ್ 6 mm ಇದೆ ಒಂದು ಕಲ್ಲಿನ ಸೈಜು. ಇನ್ನೊಂದು ಮೋರ್ ದ್ಯಾನ್ 6 to 10 mm, ಮೋರ್ ದ್ಯಾನ್ 10 mm. ಇದು ಯಾಕೆ ಮಾಡಿದ್ದಾರೆ ಅಂದರೆ, ಸಾಮಾನ್ಯವಾಗಿ ನೀವೀಗ ಕೇಳ್ತೀರಿ ಎಷ್ಟು mm ಕಲ್ಲು ಜಾರಿ ಅಂದರೆ ಅದರಷ್ಟಿಗೆ ಹೋಗುವಂಥ ಸಂದರ್ಭ ಇರ್ತದೆ ಅಂತ ನಾವು ಯಾರ ಥರದ ನೀವು ಪ್ರಶ್ನೆ ಕೇಳಿದಲ್ಲಿ, ಈಗ ಲೆಸ್ ದ್ಯಾನ್ 6 mm ಅಂದರೆ ಅದು 3 mm ಇರ್ಬೋದು, 4 mm, 5 mm ಅಥವಾ 6 mm. ಇದು ಅದರಷ್ಟಿಗೆ ನೀವು ಚೆನ್ನಾಗಿ ನೀರು ಕುಡಿಯುವುದರಿಂದ, ನೋವು ಬಂದಾಗ ಮಾತ್ರೆ ತಗೊಳ್ಳುವುದರಿಂದ ಆಗಲಿ ಅದರಷ್ಟಿಗೆ ಜಾರುವಂಥ ಸಂಭವನೀಯತೆ ಸುಮಾರು 90% ಇರ್ತದೆ 6 mmಗಿಂತ ಕೆಳಗೆ. ಮೋರ್ ದೆನ್ 6 mm 6 to 10 mm ಏನಿದೆ ಅದು ಅದರಷ್ಟಿಗೆ ಹೋಗುವಂಥದ್ದು, ಅಂದರೆ ನೀರು ಕುಡಿಯುವುದರಿಂದಾಗಲಿ ಅದು ಯಾವುದೇ ಮಾತ್ರೆ ತಗೊಳ್ಳೋದ್ರಿಂದ ಹೋಗುವಂಥ ಚಾನ್ಸಸ್ ಏನಿದೆ, ಸಂಭವನೀಯತೆ ಏನಿದೆ, ಅದು 50% ಇರ್ತದೆ. ಮೋರ್ ದೆನ್ 10 mm ಹೋಗುವಂಥ ಚಾನ್ಸಸ್ ಓನ್ಲಿ 10%. ಈಗ ನೀವು ಕೇಳ್ಬೋದು ಎಷ್ಟು ದಿನ ಕಾಯ್ಬೋದು ಅಂತ. ಕೆಲವರೆಲ್ಲ ಈಗ ನನ್ನ ಹತ್ರ ಈ ವಾರದಲ್ಲಿ ಒಂದು 4-5 ಜನ ಬಂದವರು, ಅವರು ತುಂಬ ಜನ ಬೇರೆ ಬೇರೆ ಅಲ್ಲಿ ಹೇಳ್ತಾರೆ ಇಲ್ಲಿ ಹೇಳ್ತಾರೆ ಅಂತೇಳಿ ಟ್ಯೂಬಲ್ಲಿ 18 mm ಕಲ್ಲನ್ನು ಇಟ್ಕೊಂಡು ಅಲ್ಲಿ ಇಲ್ಲಿ 1 ವರ್ಷದಿಂದ ಮಾತ್ರೆ ಮಾಡಿ. ಈಗ ಏನಾಗಿದೆ ಅಂದರೆ, ಈಗ ಮೂತ್ರ ಉತ್ಪತ್ತಿ ಆಗ್ತದೆ. ಇದು ಟ್ಯೂಬ್ ನಾನು ಹೇಳಿದೆಲ್ಲ, ಆ ಟ್ಯೂಬಲ್ಲಿ 18 mm ಬಂದು ಜಾಮ್ ಆದರೆ ಮೂತ್ರ ಸರಿ ಬರುವುದಿಲ್ಲ, ಅದು ಸ್ಟಾಕ್ ಆಗ್ತದೆ. ಡಾಕ್ಟರ್, ಇನ್ನಷ್ಟು ಮಾಹಿತಿಯನ್ನು ಹಂಚಿಕೊಳ್ಳುವ ಅದಕ್ಕಿಂತ ಮುಂಚೆ ಒಂದು ಕರೆ ಇದೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ನಿಮ್ಮ ಹೆಸರು? ನಮಸ್ತೆ, ಸುಮಾ ಅಂತ ಹೇಳಿ. ಸುಮಾ ಅಂತ ಹೇಳಿ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಇದು ತೊಕ್ಕೊಟ್ಟಿಂದ. ಡಾಕ್ಟರ್ ಇದ್ದಾರೆ? ಡೈರೆಕ್ಟ್. ನಮಸ್ತೆ ಮೇಡಮ್. ನಮಸ್ಕಾರ ಡಾಕ್ಟರ್. ನನ್ಗೆ 1-2-3 ಕ್ವಶನ್ ಉಂಟು. ಒಂದು ಅಂತ ಹೇಳಿದ್ರೆ, ಒಂದು ಪಿತ್ತಕೋಶದಲ್ಲಿ ಒಂದು ಕಲ್ಲಿರ್ತದೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಕೂಡ ಮೂತ್ರಪಿಂಡದಲ್ಲಿರುವಂತದಕ್ಕೆ ಏನ್ ಡಿಫ್ರೆನ್ಸ್ ಆಗತ್ತೆ? ಸೊ ಅದಕ್ಕೆ ಏನು ಸಿಂಪ್ಟಮ್ಸ್ ಬರುತ್ತೆ ಅಂತ. ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ, ಗಂಡು ಮಕ್ಕಳಿಗೆ ಕಲ್ಲಿದ್ರೆ ಮೂತ್ರಪಿಂಡದಲ್ಲಿ ಅದು ಪಾಸ್ ಆಗೋದಿಲ್ಲ, ಹೆಣ್ಣು ಮಕ್ಕಳಿಗಾದ್ರೆ ಮೂತ್ರದಿಂದ ಪಾಸ್ ಆಗ್ತದೆ ಅಂತ ಹೇಳ್ತಾರೆ. ಸೊ ಅದೊಂದು ನಂಗೆ 2 ಕ್ವಶನ್ಗೆ ಆನ್ಸರ್ ಬೇಕಿತ್ತು. ಈಗ ಪಿತ್ತಕೋಶದಲ್ಲಿ ಕಲ್ಲು ಬರುವುದು ಅದು ನಮಗೆ ಮೂತ್ರರೋಗ ತಜ್ಞರಿಗೆ ಇದು ನಮ್ಮ ವಿಭಾಗ ಅಲ್ಲ.
ಇದು ಲಿವರಿನ ಕೆಳಗಿರುವಂಥ ಒಂದು ಪಿತ್ತ ಕೋಶ ಅಂತ ಹೇಳ್ತೀವಿ, ಅದರಲ್ಲಿ ಕಲ್ಲಾಗುವಂಥದ್ದು. ಇದು ಸಾಧಾರಣವಾಗಿ ಸರ್ಜಿಕಲ್ ಗ್ಯಾಸ್ಟ್ರೆಂಟ್ರಾಲಜಿ ಅಥವಾ ಜನರಲ್ ಸರ್ಜನ್ ಹತ್ರ ಹೋಗಬೇಕಾಗ್ತದೆ. ಇದರಲ್ಲಿ ನೋವು ಬಂದಾಗ ಇದರಲ್ಲಿ ಕಲ್ಲಾದಾಗ ಅವರಿಗೆ ಈ ನಾನ್ ವೆಜ್ ಫುಡ್ ತಗೊಂಡಾಗ ಒಂಥರ ಡಿಸ್ಕಂಫರ್ಟ್ ಇರ್ತದೆ, ಮತ್ತು ಅವರಿಗೆ ಡಿಸ್ಪೆಪ್ಸಿಯಾ ಅಂತ ಹೇಳ್ತೇವೆ, ಒಂಥರ ಗ್ಯಾಸ್ಟ್ರಿಕ್ ಆದ ಹಾಗೆ ಆಗೋದು. ಮತ್ತು ಈ ಜಾಗದಲ್ಲಿ ನಾನೀಗ ಈ ಲಿವರ್ ಇರುವಂಥ ಜಾಗದ ನಾನೇನು ಬೆರಳು ತೋರಿಸಿದ್ದೀನಿ, ಈ ಜಾಗದಲ್ಲಿ ತೀವ್ರತರವಾದ ನೋವಾಗ್ತದೆ. ಅದು ಕೆಲವು ಸಲ ಬೆನ್ನಿನ ಹಿಂದಕ್ಕೆ ಹೋಗ್ಬೋದು ಅಥವಾ ಈ ಭುಜಕ್ಕೂ ಕೂಡ ಅದು ರೇಡಿಯೇಟ್ ಆಗಬಹುದು. ಇದು ಪಿತ್ತಕೋಶದ. ಅದನ್ನು ಸ್ಕ್ಯಾನ್ ಮಾಡಿ ನೋಡಿದಾಗ ಪಿತ್ತಕೋಶದಲ್ಲಿ ಕಲ್ಲಿದೆ ಅಂದರೆ ಅದು ಸರ್ಜನ್ ಹತ್ರ ಅಥವಾ ಸರ್ಜಿಕಲ್ ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ ಹೋಗ್ಬೋದು. ಹೀಗೆ ಗಂಡಸರಲ್ಲಿ ಸ್ವಲ್ಪ ಕಲ್ಲು, ಯಾಕೆಂದರೆ ಹೆಂಗಸರಲ್ಲಿ ಈ ಟ್ಯೂಬ್ ಏನಿದೆ ಅದು ಸ್ಟ್ರೈಟ್ ಇರ್ತದೆ, ಮತ್ತು ಅದು ಸ್ವಲ್ಪ ಈ ಹಾರ್ಮೋನ್ ಇಫೆಕ್ಟಿಂದಾಗಿ, ಈಸ್ಟ್ರೋಜನ್ ಎನ್ನುವಂಥ ಹಾರ್ಮೋನಿಂದಾಗಿ ಸ್ವಲ್ಪ ಹೆಂಗಸರಲ್ಲಿ ಟ್ಯೂಬ್ನ ಸೈಜ್ ಸ್ವಲ್ಪ ದೊಡ್ಡದಿರ್ತದೆ. ಸೊ ಹಾಗಾಗಿ ಹೆಂಗಸರಲ್ಲಿ ಅದು ಎಲ್ಲ ಕಲ್ಲಂತ ಹೇಳೋದಿಲ್ಲ. ನಾನು ಈಗಾಗಲೇ ಹೇಳಿದಾಗೆ ಕಲ್ಲನ್ನು 6 mm, 6 to 10 mm, ಮೋರ್ ದೆನ್ 10 mm ಅಂತ ಹೇಳಿದ್ದೀವಿ. ಸೊ ಈ 6 mm ಏನು ಕಲ್ಲಿದೆ ಅದು ಹೆಂಗಸರಲ್ಲಿ ಬೇಗ ಪಾಸಾಗಿ ಹೋಗುವಂಥದ್ದು ನಾವು ಕಂಡಿದ್ದೇವೆ. ಅದು ನ್ಯಾಚುರಲ್ ಆಗಿ ಪಾಸ್ ಆಗ್ಬೋದು. ಆದರೆ 6 to 10 mm ಏನಿದೆ ಎಲ್ಲರಲ್ಲೂ, ಅಂದರೆ ಈಗ ಯಾರಿಗೋ ಹೇಳ್ತಾರೆ ನಮ್ಮ ಮನೆ ಪಕ್ಕದಲ್ಲಿ ಹೋಗಿದೆ ಹಾಗಾಗಿ ನೀವು ನೀರು ಕುಡೀರಿ ಹೋಗಿ ಅಂತೇಳಿ ಎಲ್ಲರಿಗೂ ಹೋಗುವುದಿಲ್ಲ ಅದು. ಈಗ ನೀವು ಯಾವಾಗ ಡಾಕ್ಟ್ರನ್ನು ಕಾಣಬೇಕಂತ ಹೇಳಿದರೆ ಮೋರ್ ದೆನ್ 6 to 10 mm 50% ಹೋಗುವಂಥದ್ದು, ಮೋರ್ ದೆನ್ 10 mm 6 to 10 mm ಓನ್ಲಿ 50%, ಮೋರ್ ದೆನ್ 10 mm ಓನ್ಲಿ 20%. ಸೊ ಇಂಥ ಸಂದರ್ಭದಲ್ಲಿ ಏನಂದರೆ ನೀವೆಷ್ಟು ಒಂದು 2 ವಾರ ಕಾಯ್ಬೋದು ನೀರು ಕುಡಿಯೋದ್ರಿಂದ. ಅಥವಾ ತೀವ್ರತರವಾದ ನೋವಾಗಿ ಎಲ್ಲದಕ್ಕೆ ಇನ್ಫೆಕ್ಷನ್ ಎಲ್ಲಾಗಿ ಕ್ರಿಯಾಟಿನ್ ರೈಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಈ ರೀತಿ ಕ್ರಿಯಾಟಿನ್ ರೈಸ್ ಆದಾಗ, ಮೂತ್ರದಲ್ಲಿ ರಕ್ತ ಬಂದಾಗ, ಇನ್ಫೆಕ್ಷನ್ ಆಗಿ ಚಳಿ ಜ್ವರ ಬಂದಾಗ ಕೂಡಲೇ ತಜ್ಞ ವೈದ್ಯರನ್ನು ಕಾಣಬೇಕಾಗ್ತದೆ. ಯಾಕೆಂದರೆ ಅದಕ್ಕೆ ಬರೀ ಸ್ಟೋನು ಕೊಡುವಂಥ ಮಾತ್ರೆ ಸಾಕಾಗೋದಿಲ್ಲ, ಜೊತೆಗೆ ಅದಕ್ಕೆ ಇನ್ಫೆಕ್ಷನಿಗೆ ಕೂಡ, ಮೂತ್ರದ ಸೋಂಕಿಗೆ ಕೂಡ ಚಿಕಿತ್ಸೆಯನ್ನು ಕೊಡಬೇಕಾಗ್ತದೆ. ಓಕೆ. ಸೊ ಇವತ್ತು ಅಂದರೆ ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ಯೂರಿನಲ್ಲಿ ಬ್ಲಡ್ ಹೋಗುವಂಥದ್ದು, ಇದರ ಬಗ್ಗೆ ನೀವು ಒಂದು ಮಾಹಿತಿ ಹೇಳಿದರೆ ಓಕೆ. ಈಗ ಹಾಸ್ಪಿಟಲ್ ಬಂದ ನಂತರ ಈ ಕಿಡ್ನಿ ಸ್ಟೋನನ್ನು ಫೈಂಡ್ ಔಟ್ ಹೇಗೆ ಅಂದರೆ ಅದರ ಟ್ರೀಟ್ಮೆಂಟ್? ಈಗ ನಾನು ಆಗಲೇ ಹೇಳಿದಾಗೆ ಮೂತ್ರದ ಕಲ್ಲು ಬಂದಾಗ, ಈಗ ಟ್ಯೂಬಲ್ಲಿ ಕೆಳಗೆ ಬಂದಾಗ ಅವರಿಗೆ ಮೂತ್ರ ಹೋಗೋದ್ರಲ್ಲಿ ಅಡೆತಡೆ ಆಗೋದು, ಈಗ ಬಂದಾಗೆ ಆಗ್ತದೆ, ಹೋಗೋದಿಲ್ಲ. ಸೊ ಪದೇ ಪದೇ ಮೂತ್ರ ಹೋಗುವಂಥದ್ದು, ಇದೆಲ್ಲ ಕೂಡ ಕಲ್ಲಿನ ಈ ಯೂರಿಟ್ರಿಕ್ ಸ್ಟೋನ್, ಲೋವರ್ ಯೂರಿಟ್ರಿಕ್ ಸ್ಟೋನ್ ಏನಿದೆ ಅಥವಾ UJ ಸ್ಟೋನ್ ಅಂತ ಹೇಳ್ತೇವೆ, ಅಂದರೆ ಜಂಕ್ಷನಲ್ಲಿ ಯೂರಿಟ್ರ್ ಬಂದು ಮೂತ್ರಕೋಶಕ್ಕೆ ಸೇರುವ ಜಂಕ್ಷನಲ್ಲಿ ಕಲ್ಲಿದ್ದಾಗ ಅವರಿಗೆ ಮೂತ್ರ ಮಾಡಲಿಕ್ಕೂ ಕೂಡ ಅಡಚಣೆ ಆಗ್ತದೆ. ಬಂದಾಗೆ ಆಗ್ತದೆ, ಹೋದರೆ ಬರುವುದಿಲ್ಲ, ಆ ರೀತಿ ಆಗ್ಬೋದು. ಮೂತ್ರದ ಉರಿ ಬರ್ಬೋದು, ಪದೇ ಪದೇ ಮೂತ್ರ ಹೋಗ್ಬೋದು, ಮತ್ತು ಜ್ವರ ಬರ್ಬೋದು, ವಾಂತಿ ಆಗ್ಬೋದು, ಮೂತ್ರದಲ್ಲಿ ರಕ್ತ ಹೋಗ್ಬೋದು. ಸೊ ಈ ಎಲ್ಲ ಲಕ್ಷಣಗಳಿದ್ದಾಗ, ಯಾಕೆಂದರೆ ಅದು ರಕ್ತ ಹೋಗಲಿಕ್ಕೆ ಕಾರಣ ಒಂದು ಇನ್ಫೆಕ್ಷನ್, ಮೂತ್ರದ ಸೋಂಕು. ಎರಡನೇ ಕಾರಣ ಏನಂದರೆ ಕಲ್ಲುಗಳು ಎಲ್ಲದೂ ಸ್ಮೂತ್ ಇರಲ್ಲ, ಕೆಲವು ಕಲ್ಲುಗಳು ಸ್ಪೈಕ್ಸ್ ಇರ್ತವೆ, ಅಂದರೆ ಶಾರ್ಪ್ ಇರ್ತವೆ, ಅದು ಜಾರಿಕೊಂಡು ಬರುವಾಗ ಟ್ಯೂಬಿಗೆ ಡ್ಯಾಮೇಜ್ ಮಾಡ್ತದೆ. ಸೊ ಹಾಗೆ ಬಂದಾಗಲೂ ಕೂಡ ರಕ್ತ ಬರ್ಬೋದು, ಅಥವಾ ಮೂತ್ರ ಸೋಂಕಿದ್ದಾಗಲೂ ಕೂಡ ರಕ್ತ ಬರ್ಬೋದು. ಸೊ ಈ ರೀತಿಯ ನಮ್ಮ ಈ ಕಲ್ಲುಗಳು ನಮ್ಮ ವೈದ್ಯರ ಹತ್ರ ಈಗ ನಾವು ಯೂರಾಲಜಿಸ್ಟ್ ಅಥವಾ ಮೂತ್ರ ರೋಗ ತಜ್ಞರ ಹತ್ರ ನಾವು ಬಂದಾಗ ಕೆಲವು ಪರೀಕ್ಷೆಗಳನ್ನು ಮಾಡ್ತೇವೆ. ಅದರಲ್ಲಿ ರಕ್ತ ಪರೀಕ್ಷೆ ಇರ್ಬೋದು, ಮೂತ್ರದ ಪರೀಕ್ಷೆ ಇರ್ಬೋದು, ಅಥವಾ ಸ್ಕ್ಯಾನಿಂಗ್ ಮಾಡ್ತೀವಿ, ಅಲ್ಟ್ರಾಸೌಂಡ್ ಅಂತ. ಅಂದರೆ ಅದು ಮಾಡಿ ಆಮೇಲೆ ನಾವು ಅಷ್ಟಕ್ಕೆ ನಿಲ್ಲುವುದಿಲ್ಲ, ಅದಕ್ಕೆ ಚಿಕಿತ್ಸೆ ಬೇಕೋ ಬೇಡೋ ಎನ್ನುವುದನ್ನು CT ಸ್ಕ್ಯಾನ್ ಮಾಡಿ ನಿರ್ಧಾರ ಮಾಡ್ತೇವೆ. ಅದರ CT ಸ್ಕ್ಯಾನಲ್ಲಿ ಎಡಿಷನಲ್, ಈಗ ಅಲ್ಟ್ರಾಸೌಂಡಲ್ಲಿ ಕಿಡ್ನಿ ಊದಿದೆ ಅಥವಾ ಕೆಲವು ಏರಿಯಾದಲ್ಲಿ ಕಲ್ಲು ಇದ್ದರೆ ಅಲ್ಟ್ರಾಸೌಂಡಲ್ಲಿ ಗೊತ್ತಾಗೋದಿಲ್ಲ. ಕಿಡ್ನಿ ಊದಿದ್ದು ಇಂಡೈರೆಕ್ಟ್ ಒಂದು ಎವಿಡೆನ್ಸ್, ಅದು ಊದಿದ್ರೆ ಅದರ ಅರ್ಥ ಅಲ್ಲಿ ಬ್ಲಾಕ್ ಇದೆ ಅಂತ. ಸೊ ಆಗ ನಾವೇನು ಮಾಡ್ತೀವಿ, CT ಸ್ಕ್ಯಾನ್ ಹೇಳ್ತೇವೆ. CT ಸ್ಕ್ಯಾನ್ ಸ್ವಲ್ಪ ಕಾಸ್ಟ್ಲಿ. ಸೊ ಅದರಲ್ಲಿ ಕೆಲವು ಅಂಶಗಳೇನೆಂದರೆ ಕಲ್ಲಿನ ಎಕ್ಸಾಕ್ಟ್ ಸೈಜ್ ಗೊತ್ತಾಗ್ತದೆ, ಅದು ಮತ್ತು ಕಲ್ಲು ಸಾಫ್ಟ್ ಇದೆಯಾ ಹಾರ್ಡ್ ಇದೆ ಅಂತ ಗೊತ್ತಾಗ್ತದೆ. ಸೊ ಅದು ನಾವು ಚಿಕಿತ್ಸೆಯನ್ನು ಕೊಡುವ ಮುಂಚೆ, ಅಂದರೆ ಚಿಕಿತ್ಸೆ ಯಾವ ಥರದ ಚಿಕಿತ್ಸೆ ಕೊಡಬೇಕು ಅಂತ ಹೇಳೋದು ನಿರ್ಧಾರ ಮಾಡಲಿಕ್ಕೆ CT ಸ್ಕ್ಯಾನ್ ಮಾಡ್ತೇವೆ. ಇನ್ನಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳೋ ಡಾಕ್ಟರ್, ಇದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್. ಟೇಕ್ ಅ ಸ್ಮಾಲ್ ಬ್ರೇಕ್.
ಬ್ರೇಕ್ನ ನಂತರ ಮತ್ತೊಮ್ಮೆ ನಾವು ಆಗದಿಂದ ಮಾತನಾಡ್ತಿದ್ವಿ ಕಿಡ್ನಿ ಸ್ಟೋನ್ ರಿಲೇಟೆಡ್ ತುಂಬಾ ವಿಷಯವನ್ನು ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ. ಸೊ ಡಾಕ್ಟರ್ ಹತ್ರ ನಾನು ಆಗಲೇ ಮಾತಾಡ್ತಿದ್ದೆ, ಸ್ಟೋನ್ ಹೇಗೆ ಬರುತ್ತೆ ಇದರ ಬಗ್ಗೆ ನೀವು ನಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ರಿ. ಸೊ 0ದಿಂದ 6 mm ಆಗಿರ್ಬೋದು, 6ರಿಂದ 10 mm ಆಗಿರ್ಬೋದು. ಸೊ ಇದರ ಟ್ರೀಟ್ಮೆಂಟ್ ಅಂದರೆ ಇದಕ್ಕೆ ಇಷ್ಟು MM ಇದಕ್ಕೆ ಈ ರೀತಿಯ ಟ್ರೀಟ್ಮೆಂಟ್ ಏನಾದರೂ ಇದೆಯಾ? ಮತ್ತು ನಾನು ಟ್ರೀಟ್ಮೆಂಟಿಗಿಂತ ಮುಂಚೆ ಬರೀ ಡಿಹೈಡ್ರೇಷನ್ ಮಾತ್ರ ಅಲ್ಲ, ಜೊತೆಗೆ ನಾನ್ ವೆಜ್ ಅತಿಯಾಗಿ ತಿನ್ನುವುದರಿಂದ ಯೂರಿಕ್ ಆ್ಯಸಿಡ್ ಅಂತ ಲೆವೆಲ್ ಜಾಸ್ತಿ ಆಗ್ತದೆ. ಜೊತೆಗೆ ಆಲ್ಕೋಹಾಲ್ ಸೇವಿಸುವುದರಿಂದ, ಅತಿಯಾದ ಆಲ್ಕೋಹಾಲ್ ಸೇವನೆಯಿಂದ ಏನಾಗ್ತದೆ ಅಂದರೆ ಬಾಡಿಯಲ್ಲಿ ಡಿಹೈಡ್ರೇಷನ್ ಆಗ್ತದೆ, ಅದು ಕೂಡ ಕಲ್ಲು ಉತ್ಪತ್ತಿ ಆಗಲಿಕ್ಕೆ ಕಾರಣ ಆಗ್ತದೆ. ಇನ್ನೊಂದು ಏನಂತ ಹೇಳಿದರೆ, ಈ ಸಾಫ್ಟ್ ಡ್ರಿಂಕ್ಸ್, ನಿಮ್ಮ ಸಾಫ್ಟ್ ಡ್ರಿಂಕ್ಸ್ ಏನಿದೆ ಅದರಲ್ಲಿ ಫಾಸ್ಫರಿಕ್ ಆ್ಯಸಿಡ್ ಅಂತ ಇದೆ. ಸೊ ಈ ಫಾಸ್ಫರಿಕ್ ಆ್ಯಸಿಡ್ ಅತಿಯಾಗಿರುವುದರಿಂದ, ಹಾಗಾಗಿ ಅತಿಯಾದಂಥ ಸಾಫ್ಟ್ ಡ್ರಿಂಕ್ಸ್ ಕುಡಿಯುವುದರಿಂದಲೂ ಕೂಡ ಕಲ್ಲುಗಳಾಗಲಿಕ್ಕೆ ಕಾರಣ ಆಗಬಹುದು. ಸೊ ನೀರು ಕಡಿಮೆ ಕುಡಿಯುವುದು, ಜೊತೆಗೆ ಅತಿಯಾದಂಥ ಮಾಂಸಾಹಾರ ಸೇವನೆ, ಇದೆಲ್ಲ ಕಲ್ಲು ಆಗಲಿಕ್ಕೆ ಕಾರಣ ಆಗ್ತದೆ. ಜೊತೆಗೆ ನಾನು ಇನ್ನೊಂದು ಹೇಳಿಕೆ ಮರೆತೆ, ಎಲ್ಲಾದರೂ ಎರಡೂ ಕಿಡ್ನಿಯಲ್ಲಿ ಅಂದರೆ ಯೂರಿಟ್ರಲ್ಲಿ ಕಲ್ಲಾದಾಗ. ಡಾಕ್ಟರ್ ಒಂದು ಕಾಲ್ ರೆಡಿ ಇದೆ. ಹಲೋ ಹಲೋ, ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ ಮ್ಯಾಮ್, ನನ್ನ ಹೆಸರು ಮೋನಿಶಾ ಅಂತ. ಮೋನಿಶಾ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬ್ಯಾಂಗ್ಳೂರಿಂದ. ಬ್ಯಾಂಗ್ಳೂರಿಂದ. ಓಕೆ, ಡಾಕ್ಟರ್ ಇದ್ದಾರೆ. ಡಾಕ್ಟರ್ ಸರ್, ನನ್ಗೊಂದು ಕ್ವಶನ್ ಇತ್ತು. ಹೇಳಿ ಮೇಡಮ್. ಸರ್, ಕಿಡ್ನಿ ಸ್ಟೋನ್ ಬರಬಾರ್ದು ಅಂತಂದ್ರೆ ದಿನಕ್ಕೆ ಎಷ್ಟು ಲೀಟರ್ ನೀರು ಕುಡಿಬೇಕಾಗುತ್ತೆ? ನಿಮ್ಮ ತೂಕ ಎಷ್ಟು ಮೇಡಮ್? ತೂಕ 52. ನೀವು ಎವ್ರಿ 20 kgಗೆ 1 ಲೀಟರ್ ಆಗಿ ಕುಡಿಬೇಕು. ಸರಿ ಸರ್, ಮತ್ತೆ ಆಹಾರ ಕ್ರಮದ ಬಗ್ಗೆ ಕೇಳಬೇಕಿದೆ ಸರ್. ಆಹಾರ ಕ್ರಮ ಅಂದರೆ, ಈ ವೆಜಿಟೇರಿಯನಲ್ಲಿ ಟೊಮೆಟೊ ತಿನ್ನುವಾಗ ಟೊಮೆಟೊದಲ್ಲಿರುವಂತಹ ಏನು ಬೀಜ ಇದೆ ಅದನ್ನು ಅವಾಯ್ಡ್ ಮಾಡಬೇಕು. ಅದೊಂದೇನಾ ಸರ್? ಆಮೇಲೆ ನಾನ್ ವೆಜ್ ಕಮ್ಮಿ ತಿನ್ನಬೇಕು. ಸರಿ ಸರ್. ನಾನ್ ವೆಜ್ ಕಮ್ಮಿ ತಿಂದು ಸಾಫ್ಟ್ ಡ್ರಿಂಕ್ಸ್ ಆಗಲಿ ಅಥವಾ ಗಂಡಸರಿಗಾದರೆ ಆಲ್ಕೋಹಾಲ್ ಎಲ್ಲ ಸ್ವಲ್ಪ ಸೇವನೆ ಕಡಿಮೆ ಮಾಡಬೇಕು. ಸಾಫ್ಟ್ ಡ್ರಿಂಕ್ಸ್ ಎಲ್ಲ ಅವಾಯ್ಡ್ ಮಾಡಬೇಕು. ಮತ್ತು ಕರಿದ ಪದಾರ್ಥಗಳು, ಈಗ ಬೇಕರಿ ಐಟಮ್ಗಳೆಲ್ಲ ಇರ್ತಾವಲ್ಲ ಅದು, ಮತ್ತು ಈ ಹೋಟ್ಲುಗಳೆಲ್ಲ ಹೋದಾಗ ನಾನ್ ವೆಜ್, ತುಂಬ ಕರಿದ ನಾನ್ ವೆಜ್ಜುಗಳು, ಸೊ ಇದೆಲ್ಲ ಅವಾಯ್ಡ್ ಮಾಡಬೇಕು. ಅದು ಮತ್ತು ನಟ್ಟುಗಳಲ್ಲಿ ಕ್ಯಾಶ್ಯೂ ನಟ್ಟಲ್ಲಿ ಜಾಸ್ತಿ ತಿಂದರೆ ಕಲ್ಲಾಗಬಹುದು. ಯಾವುದು ನೀವು ಇಂಥದ್ದು ತಿಂದ್ರೇ ಕಲ್ಲಾಗ್ತದೆ ಅಂತಲ್ಲ, ಅತಿಯಾಗಿ ಸೇವನೆ ಮಾಡಿದಾಗ, ದಿನ ಅದನ್ನೇ ತಿಂದಾಗ ಇದು ಕಲ್ಲಾಗಲಿಕ್ಕೆ ಕಾರಣ ಆಗಬಹುದು ಅಂತ. ನಾನ್ ವೆಜ್ಜಲ್ಲಿ ಏನಾಗ್ತದೆ ಅಂತ, ರೆಡ್ ಮೀಟಲ್ಲಿ ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗ್ತದೆ. ಸೊ ಯೂರಿಕ್ ಆ್ಯಸಿಡ್ ಸ್ಟೋನ್ ಅಂತ ಇದೆ. ಈಗ ಸ್ಟೋನ್ಗಳಲ್ಲಿ ಬೇರೆ ಬೇರೆ ಟೈಪ್ ಇದೆ. ಕ್ಯಾಲ್ಸಿಯಂ ಆಕ್ಸಲೇಟ್ ಸ್ಟೋನು, ಮೋನೋಹೈಡ್ರೇಟೆಡ್, ಡೈಹೈಡ್ರೇಟ್ ಸ್ಟೋನು, ಫಾಸ್ಫೇಟ್ ಸ್ಟೋನು, ಯೂರಿಕ್ ಆ್ಯಸಿಡ್ ಸ್ಟೋನು, ಸಿಸ್ಟಿನ್ ಸ್ಟೋನು. ಸೊ ಈ ರೀತಿ ಬೇರೆ ಬೇರೆ ಥರದ ಸ್ಟೋನುಗಳು ಇವೆ. ಸೊ ಬೇರೆ ಬೇರೆ ಆಹಾರ ಪದಾರ್ಥಗಳಿಂದ ಬೇರೆ ಬೇರೆ ಟೈಪಿನ ಕಲ್ಲುಗಳು ಆಗುವಂಥ ಸಂದರ್ಭಗಳಿವೆ. ಮುಖ್ಯವಾಗಿ ಡಿಹೈಡ್ರೇಷನ್ ಅಂದರೆ ನೀರು ಕಡಿಮೆ ಸೇವನೆ ಮಾಡುವಂಥದ್ದು. ಸೊ ನೀವು ನಿಮ್ಮ ಪ್ರತಿ 20 kgಗೆ 1 ಲೀಟರ್ ಆಗಿ, ಅಂದರೆ 60 kg ಇದ್ದರೆ 3 ಲೀಟರ್ ದಿನಕ್ಕೆ ನೀರು ಕುಡಿಬೋದು. ಸರಿ ಸರ್, ಥ್ಯಾಂಕ್ ಯು ಸರ್. ಓಕೆ, ಇದೇ ರೀತಿ ಕರೆ ಮಾಡ್ತಾ ಇರಿ. ಡಾಕ್ಟರ್, ನೀವು ಹೇಳಿದ್ರಿ ಫಾರ್ ಮೆನ್ಸ್ ಆಲ್ಕೋಹಾಲನ್ನು ಕುಡಿಯೋದ್ರಿಂದ, ಆಲ್ಕೋಹಾಲಲ್ಲಿ ಏನಾಗ್ತದೆ ಅಂದರೆ, ಈಗ ವಿಸ್ಕಿ ಎಲ್ಲ ಕುಡಿಯೋದ್ರಿಂದ ಡಿಹೈಡ್ರೇಷನ್ ಆಗಿ ಅದು ಕೂಡ ಕಲ್ಲುಗಳಾಗಲಿಕ್ಕೆ ಕಾರಣ ಆಗ್ತದೆ. ಸ್ವಲ್ಪ ಬಿಯರ್ ಬಗ್ಗೆ ಕಾಂಟ್ರವರ್ಸಿ ಇದೆ. ಏನಂದರೆ, ಬಿಯರ್ ಕುಡಿದ್ರೆ ಅಂದರೆ ಬಿಯರಲ್ಲಿ ಏನಾಗ್ತದೆ ಅಂದರೆ, ಅದು ಯೂರಿನ ಪ್ರೊಡಕ್ಷನ್ ಜಾಸ್ತಿ ಮಾಡ್ತದೆ, ಅಂದರೆ ಡೈರಿಸಿಸ್ ಅಂತ ಹೇಳ್ತೇವೆ. ಸೊ ಯೂರಿನ ಪ್ರೊಡಕ್ಷನ್ ಜಾಸ್ತಿಯಾಗಿ ಸಣ್ಣ ಕಲ್ಲುಗಳೆಲ್ಲ ಪಾಸ್ ಆಗ್ಬೋದು. ಹಾಗೆ ಕಾಂಟ್ರವರ್ಸಿ ಏನಂತ ಹೇಳಿದರೆ, ಈ ಬಿಯರಲ್ಲಿ ಒಂದು ಕೆಮಿಕಲ್ ಇದೆ, ಸಿಟ್ರೇಟ್ ಅಂತ, ಅದು ಕಲ್ಲಾಗಲಿಕ್ಕೂ ಕೂಡ ಕಾರಣ ಆಗ್ಬೋದು. ಸೊ ಸಣ್ಣ ಕಲ್ಲು ಇದ್ದರೆ ಹೋಗ್ಬೋದು ಕೂಡ. ಸಾಮಾನ್ಯವಾಗಿ ನಾವು ರೇಡಿಯೋ ಸಂದರ್ಶನಕ್ಕೆ ಲೈವ್ ಪ್ರೋಗ್ರಾಮ್ ಹೋದಾಗ ಹೆಚ್ಚಿನವ್ರು ಕೇಳುವಂಥ ಪ್ರಶ್ನೆ ಏನಂತ ಹೇಳಿದರೆ, ಬಿಯರ್ ಕುಡಿದರೆ ಕಲ್ಲು ಹೋಗ್ತದಾ ಅಂತ. ಅಥವಾ ಪಕ್ಕದ ಮನೆಯವರಿಗೆ ಈಸಿಯಾಗಿ ಕೆಲವರು ಸಲಹೆ ಕೊಡ್ತಾರೆ, ನೀವು ಸಣ್ಣ ಕಲ್ಲಾದರೆ ಬಿಯರ್ ಕುಡೀರಿ, ಅದು ಹೋಗ್ತದೆ ಅಂತ. ಸೊ ಕೆಲವರಿಗೆ ಅದು ಅವಕಾಶ ಕೂಡ. ಸೊ ಹಾಗಾಗಿ ಕೆಲವರು ಹಾಗೆ, ಅದು ಕಾಂಟ್ರವರ್ಸಿ. ಅಂದರೆ ಬಿಯರ್ ಕುಡಿದು ಹೋಗಬಹುದು ಅಥವಾ ಅದರಿಂದ ಬಿಯರ್ ಜಾಸ್ತಿ ಕುಡಿಯೋದ್ರಿಂದ ಕಲ್ಲು ಕೂಡ ಆಗ್ಬೋದು. ಮತ್ತೊಂದು ಕರೆ ರೆಡಿ ಆಗಿದೆ. ಹಲೋ ಹಲೋ, ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಮಮತಾ ಅಂತ, ಪುತ್ತೂರಿಂದ ಮಾತಾಡ್ತಾ ಇದ್ದೀನಿ. ಪುತ್ತೂರಿಂದ. ಹೇಳಿ ಓಕೆ, ಮೇಡಮ್. ಡಾಕ್ಟರ್ ಇದ್ದಾರೆ. ನಮಸ್ತೆ ಡಾಕ್ಟರ್. ನಮಸ್ತೆ. ಇದು ಶುಕ್ಲಕ್ರಾಂತಿ ಪ್ರಾಬ್ಲಮ್, ಇದು ಆಪರೇಷನ್ ಮಾಡಿಸಲೇಬೇಕಾ ಸರ್? ಅಂದರೆ ಅದಕ್ಕೆ ಇಂಡಿಕೇಶನ್ ಇದೆ ಅಮ್ಮ. ಶುಕ್ಲಗ್ರಂಥಿ ದೊಡ್ಡದಾದಾಗ, ಸಾಮಾನ್ಯವಾಗಿ 60 ವರ್ಷದ ಮೇಲೆ ಕ್ಯಾನ್ಸರ್ಗೆ ತಿರುಗುತ್ತೆ ಅಂತ ಹೇಳ್ತಾರಲ್ಲ? ಕ್ಯಾನ್ಸರ್ ಬೇರೆನೆ, ದೊಡ್ಡದಾಗೋದು ಬೇರೆನೆ. ಅದರಲ್ಲಿ 2 ಟೈಪ್ ಇದೆ, ಬಿನೈನ್ ಹೈಪರ್ಟ್ರೋಪಿ ಮತ್ತು ಕ್ಯಾನ್ಸರ್ ಅಂತ. CA ಪ್ರಾಸ್ಟೇಟ್ ಬೇರೆನೆ, ಬಿನೈನ್ ಎನ್ಲಾರ್ಜ್ಮೆಂಟ್ ಆಫ್ ಪ್ರಾಸ್ಟೇಟ್ ಬೇರೆ. ಒಂದು ಕ್ಯಾನ್ಸರ್ ಅಲ್ಲದ ಗಡ್ಡೆ, ಕ್ಯಾನ್ಸರ್ ಗಡ್ಡೆ ಅಂತ ಬರ್ತದೆ.
ಕ್ಯಾನ್ಸರ್ ಅಲ್ಲದ ಗಡ್ಡೆ ಬಂದಾಗ ಅದು ಯೂರಿನ್ ಬ್ಲಾಕ್ ಆದಾಗ ಮತ್ತು ಏನಾದರೂ ರಕ್ತ ಹೋದಾಗ ಕ್ರಿಯಾಟಿನಿನ್ ಜಾಸ್ತಿ ಆದಾಗ ಮಾತ್ರೆ ಒಂದು 3 ತಿಂಗಳು ಮಾಡಿ ಕೂಡ ಅವರಿಗೆ ಸಮಾಧಾನ ಇಲ್ಲ. ಏನಾಗ್ತದೆ, ಪದೇ ಪದೇ ಬಸ್ಸಲ್ಲಿ ಹೋಗುವಾಗಿಲ್ಲ ಅರ್ಜೆಂಟ್ ಆಗ್ತದೆ, ಅಥವಾ ರಾತ್ರಿ ಮಲಗಿದರೆ ಪದೇ ಪದೇ ಮೂತ್ರ ಬರ್ತದೆ. ಸೊ ಇಂಥ ಎಲ್ಲ ಸಂದರ್ಭದಲ್ಲಿ ನಾವು ಸರ್ಜರಿಗೆ ಯೂರಾಲಜಿಸ್ಟ್ ಹತ್ರ ಅಥವಾ ಮೂತ್ರರೋಗ ತಜ್ಞರ ಹತ್ರ ಹೋದರೆ ನಾವು ಅದಕ್ಕೆ ಕೆಲವು ಸೀಮಿತವಾಗಿ ಇಂಥ ಕೇಸುಗಳಿಗೆ ಸರ್ಜರಿ ಮಾಡಿದರೆ ಒಳ್ಳೆಯದು ಅಂತ ಹೇಳ್ತೇವೆ. ಹಾಗೆ ಎಲ್ಲದಕ್ಕೂ ಎಲ್ಲ ಕೇಸುಗಳಿಗೆ ಬಂದ ಕೂಡಲೇ ದೊಡ್ಡದಾಗಿದೆ ಅಂತೇಳಿ ಸರ್ಜರಿ ಮಾಡಬೇಕಾಗಿಲ್ಲ. ಇಂಥ ನಾನು ಈಗ ಹೇಳಿದ ಹಾಗೆ ಬ್ಲಾಕ್ ಆಯಿತು, ಯೂರಿನ್ ಬ್ಲಾಕ್ ಆಗಿ ಕ್ಯಾಥೆಟರ್ ಹಾಕುವಾಗಂತ ಸಂದರ್ಭ ಬಂತು, ಕ್ರಿಯಾಟಿನ್ ಜಾಸ್ತಿ ಆಯಿತು, ತುಂಬ ರಕ್ತ ಹೋಗ್ತಾ ಇದೆ, ಒಂದು 2-3 ತಿಂಗಳು ಮಾತ್ರೆ ತೊಗೊಂಡ್ರೂ ಕೂಡ ಯಾವುದೇ ಸಮಾಧಾನ ಇಲ್ಲ, ಅಂದರೆ ಫೇಲಿಯರ್ ಆಫ್ ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂತ. ಸೊ ಅದು ಇಂಡಿಕೇಶನು. ಕ್ರಿಯಾಟಿನಿನ್ ಜಾಸ್ತಿ ಆಗಿದೆ. ಸೊ ಇದೆಲ್ಲ ಆದಾಗ ನಾವು ಸರ್ಜರಿಗೆ ಹೇಳ್ತೀವಿ. ಇದು ಬಿನೈನ್ ಪಾರ್ಟಿಗೆ, ಅಂದರೆ ಕ್ಯಾನ್ಸರ್ ಅಲ್ಲದ ಗಡ್ಡೆಗಳು. ಕ್ಯಾನ್ಸರ್ ಗಡ್ಡೆಗೆ ಟ್ರೀಟ್ಮೆಂಟೇ ಬೇರೆ, ಆಯಿತಾ. ಅದನ್ನು ಬಯಾಪ್ಸಿ, ಈಗ ಕ್ಯಾನ್ಸರ್ ಅಂತ ಗೊತ್ತಾಗಬೇಕಾದ್ರೆ ಒಂದು PSA ಅಂತ ಮಾಡಿ ಅದು ರೈಸ್ಡ್ ಇದ್ದರೆ ಬಯಾಪ್ಸಿ ಮಾಡಿ ಆ ಮೂಲಕ ನಾವು ಕನ್ಫರ್ಮ್ ಮಾಡ್ತೇವೆ. ಇದೆ ಬಿನೈನ್ ಪಾರ್ಟಿಗೆ PSA ನಾರ್ಮಲ್ ಇರ್ತದೆ. ಸೊ ಆಗ ಅವರು ನಾವು ಸ್ಕ್ಯಾನ್ ಮಾಡಿ ಸೈಜ್ ಮತ್ತು ಎಷ್ಟು ಮೂತ್ರ ಉಳಿತದೆ, ಮೂತ್ರ ಮಾಡಿ ಆದ ನಂತರ ಎಷ್ಟು ಮೂತ್ರ ಉಳಿತದೆ, ಅದರ ಮೇಲೆ ನಾವು ಸರ್ಜರಿ ಬೇಕೋ ಬೇಡೋ ಅಂತ ನಿರ್ಧಾರ ಮಾಡ್ತೇವೆ. ಸರ್ಜರಿ ಮಾಡೋದರಿಂದ ಏನು ಲಾಭ ಅಂದರೆ ನಿಮಗೆ ಲೈಫ್ ಲಾಂಗ್, ಈಗ ನೋಡಿ ಮೂತ್ರ ಹೋಗುವಂತ ಏನು ನಾವು ಮಾತ್ರೆ ಕೊಡ್ತೇವೆ ಅದು ಲೈಫ್ ಲಾಂಗ್ ತಗೋಬೇಕಾಗ್ತದೆ. ಸರ್ಜರಿ ತಗೊಳ್ಬೇಕಾಗ್ತದೆ. ನೀವು ಅದಕ್ಕೆ ಸರ್ಜರಿಗೆ ಉತ್ತಮ ಫಲಿತಾಂಶ ಸಿಗುವುದಂತ ನಮ್ಗೆ ಗೊತ್ತಿದ್ರೆ ನಾವು ಸರ್ಜರಿಗೆ ಹೋಗ್ಬೋದು. ಆಗ ನೀವು ಲೈಫ್ ಲಾಂಗ್ ಮಾತ್ರೆ ತಗೊಳ್ಳುವಂತ ಹಾಗಾದ್ರೆ ಮಾತ್ರೆ ತಗೋಬೇಕಾಗ್ತದೆ. ಹೌದೌದು. ಮತ್ತೆ ಸಂಜೆ ಹೊತ್ತಾಗುವಾಗ ಕಾಫಿ, ಟೀ ಮತ್ತೆ ಚಿಕನ್ ಎಲ್ಲ ಒಳ್ಳೇದಲ್ಲ ಪ್ರಾಸ್ಟೇಟಿಗೆ. ಅಂದ್ರೆ ಮಸಾಲ ಐಟಮು, ಖಾರ ಜಾಸ್ತಿ ತಿನ್ನುವಂಥದ್ದು. ಸೊ ಸಂಜೆ ಹೊತ್ತು ಅಂದ್ರೆ 5 ಗಂಟೆ ನಂತರ ನೀರು ಕುಡಿಯೋದು ಸ್ವಲ್ಪ ಕಮ್ಮಿ ಮಾಡಬೇಕು, ಯಾಕಂದ್ರೆ ರಾತ್ರಿ ಪದೇ ಪದೇ ಹೇಳ್ಬೇಕಾಗ್ತದೆ. ಇದಿಷ್ಟು ಮಾಡಬೇಕಾಗ್ತದೆ. ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಮೇಡಮ್. ಸೊ ನಾವು ಆಗಲೇ ಮಾತಾಡ್ತಿದ್ವಿ ಕಿಡ್ನಿ ಸ್ಟೋನಲ್ಲಿ ನಾವು 2 ಟ್ಯೂಬಲ್ಲಿ ಯೂರಿಟ್ರಿಕ್ ಕ್ಯಾಲ್ಕುಲಸ್ ಆಗಿ, ಕ್ರಿಯಾಟಿನ್ ರೈಸ್ ಆಗಿ, ಯೂರಿನ್ ಕಿಡ್ನಿ ಫೇಲ್ ಆಗಿ, ಅಂದರೆ ಮೋರ್ ದೆನ್ 10-12 ಎಲ್ಲ ಕ್ರಿಯಾಟಿನ್ ಹೋಗಿ ಟೆಂಪರರಿ ಡಯಾಲಿಸಿಸ್ ಮಾಡುವಂಥದ್ದಿದೆ. ಹಾಗಾಗಿ 2 ಕಿಡ್ನಿಯಲ್ಲಿ ಯೂರಿಟ್ರಲ್ಲಿ ಕಲ್ಲಿದ್ದಾಗ ಇಮಿಡಿಯೇಟ್ಲಿ ಅದಕ್ಕೆ ಕಾಯಿಲೆಬಾರದು. ಇಮಿಡಿಯೇಟ್ಲಿ ಸೂಕ್ತ ಅಂದರೆ ಮೂತ್ರರೋಗ ತಜ್ಞರು ಯೂರಾಲಜಿಸ್ಟ್ ಹತ್ರ ಹೋಗಿ ತೋರಿಸಿ ಅದಕ್ಕೆ ಚಿಕಿತ್ಸೆ ಮಾಡ್ಕೋಬೇಕು. ಇದು ವೆರಿ ಇಂಪಾರ್ಟೆಂಟ್. ಇಲ್ಲ ಕಿಡ್ನಿ ಫೇಲ್ ಆಗ್ತದೆ, ಟೆಂಪರರಿ ಫೇಲ್ ಆಗಿ ಮುಖದಲ್ಲೆಲ್ಲ ನೀರು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಇಲ್ಲಿ ಕಣ್ಣ ಹತ್ತಿರ ನೀರು ಬರ್ತದೆ, ಕಾಲಲ್ಲಿ ನೀರು ಬರ್ಬೋದು, ಉಸಿರಾಡಲಿಕ್ಕೆ ತೊಂದರೆ ಆಗ್ಬೋದು. ಅಂಥ ಸಂದರ್ಭದಲ್ಲಿ ನಾವು ಅವರಿಗೆ ಟೆಂಪರರಿ ಡಯಾಲಿಸಿಸ್ ಮಾಡಿ ಫಿಟ್ ಆದ ನಂತರ ಅದನ್ನು ಲೇಸರ್ ಯೂರೋಟ್ರೋಸ್ಕೋಪು ಹಾಕಿ ಅದನ್ನು ಪೌಡ್ರ್ ಮಾಡಿ ಸ್ಟಂಟ್ ಹಾಕಿ ಆಮೇಲೆ ಹಾಗೆ ಮಾಡುವಂಥ ಪರಿಸ್ಥಿತಿ ಕೂಡ ಬರ್ತದೆ. ಸೊ ಟ್ರೀಟ್ಮೆಂಟ್ ನೀವು ಕೇಳಿದಿರಿ, ಬೇರೆ ಬೇರೆ ಕಿಡ್ನಿಯಲ್ಲಿದ್ದಾಗ ಟ್ರೀಟ್ಮೆಂಟ್, ಈಗ ಪೆಲ್ವಿಸ್ ಸ್ಟೋನ್ ಆಗಲಿ ಅಥವಾ ಅಪ್ಪರ್ ಮಿಡ್ ಲೋವರ್ ಕೆಲಿಕ್ ಸ್ಟೋನ್ ಆದರೆ ನಾವು ಅದರ ಸೈಜ್ ಮೇಲೆ ದೊಡ್ಡ ದೊಡ್ಡ ಸೈಜ್ ಮೋರ್ ದೆನ್ 1 ಸೆಂಟಿಮೀಟರ್ ಎಲ್ಲ ಇದ್ದರೆ ನಾವು ಅದನ್ನು PCNL ಅಂತ ಪರ್ಕ್ಯುಟೆನ್ಸ್ ನೆಫ್ರೋಲಿಥಾಟಮಿ ಅಂತ ಒಂದು ಎಂಡೋಸ್ಕೋಪಿಕ್ ಸರ್ಜರಿ ಮೂಲಕ ತೆಗೀಬೋದು. ಯೂರಿಟ್ರಲ್ಲಿದ್ದರೆ ಕೆಳಗಿಂದಲೇ ಯೂರೋಟ್ರೋಸ್ಕೋಪಲ್ಲಿ ಒಂದು 45 ಸೆಂಟಿಮೀಟರ್ ಲೆಂತ್ ಇರುವಂತಹ ಯೂರೋಟ್ರೋಸ್ಕೋಪ್ ಇದೆ. ಆ ಸ್ಕೋಪಲ್ಲಿ ಕೆಳಗಿಂದ ಯಾವುದೇ ಗಾಯ ಇಲ್ಲದೆ ಕೆಳಗಿಂದಲೇ ಯುರೆತ್ರದ ಮೂಲಕ ಮೂತ್ರಕೋಶಕ್ಕೆ ಹೋಗಿ ಅಲ್ಲಿಂದ ಯೂರಿಟ್ರ್ ಮೂಲಕ ಮೇಲೆವರೆಗೆ ಸ್ಟೋನ್ ಹತ್ತಿರ ಹೋಗಿ ಅದನ್ನು ಪೌಡ್ರ್ ಮಾಡುವಂಥ ವ್ಯವಸ್ಥೆ ಕೂಡ ನಮ್ಮಲ್ಲಿದೆ. ಮೂತ್ರಕೋಶದಲ್ಲಿದ್ದಾಗ ಕೂಡ ಕೆಳಗಿಂದ ಹೋಗಿ ಸ್ಕೋಪ್ ಹಾಕಿ ಪುಡಿ ಮಾಡಿ ಅದನ್ನು ವಾಶ್ ಮಾಡಿ ತೆಗಿಬೋದು. ಇದೆಲ್ಲ ಇರುವಂಥದ್ದು. ಕೆಲವು ಸಲ ಕಿಡ್ನಿ ಇವರು ತುಂಬ ಒಂದು 2-3 ವರ್ಷ ಆ ಟ್ರೀಟ್ಮೆಂಟ್ ಈ ಟ್ರೀಟ್ಮೆಂಟ್ ಅಂತ ಹೋಗಿ ಕಿಡ್ನಿ ಟೋಟಲಿ ಫೇಲ್ ಆಗಿ ಡ್ಯಾಮೇಜ್ ಆಗಿ ನಾನ್ ಫಂಕ್ಷನಿಂಗ್ ಅಂದರೆ ಏನೂ ಕೆಲಸ ಮಾಡದಂಥ ಪರಿಸ್ಥಿತಿಯಲ್ಲಿ ಕೆಲವು ಸಲ ಕಿಡ್ನಿಯನ್ನೇ ತೆಗಿಬೇಕಾದಂಥ ಪರಿಸ್ಥಿತಿ ಬರ್ತದೆ. ಹಾಗಾಗಿ ಯಾವುದೇ ಸ್ಟೋನ್ ಇದ್ದರೂ ಕೂಡ ನೀವೊಂದು 1 ತಿಂಗಳು ಒಂದು ಕಡೆ ಟ್ರೀಟ್ಮೆಂಟ್ ಆದರೆ ಕೂಡಲೇ ಸೂಕ್ತ ತಜ್ಞರ ಹತ್ರ ತೋರಿಸುವುದು ಬಹಳ ಅಗತ್ಯ. ಯಾಕೆಂದರೆ ಅವರು ಏನಾಗೋದಿಲ್ಲ ಕರಗ್ತದೆ ಅಂತೇಳಿ ಕೊನೆಗೆ ಆಗುವಾಗ ಕಿಡ್ನಿಯೇ ಪೂರ್ತಿ ತನ್ನ ಕೆಲಸವನ್ನು ಸಂಪೂರ್ಣ ಸ್ಥಗಿತವಾಗಿರುವಂಥ ಅನೇಕ ಉದಾಹರಣೆಗಳನ್ನು ನಾವು ನೋಡಿದ್ದೇವೆ. ಹಾಗಾಗಿ ನೀವು ಒಂದು 2-3 ವಾರ ನಿಮ್ಮ ಹತ್ತಿರದ ಡಾಕ್ಟ್ರಲ್ಲಿ ಮಾಡಿದರೂ ಕೂಡ ಕೂಡಲೇ ಅದು ಹೋಗದಿದ್ದರೆ, ಸ್ಕ್ಯಾನ್ ಮಾಡಿ ನೋಡಿ ಹೋಗದಿದ್ದರೆ ಸೂಕ್ತ ಸಲಹೆಯನ್ನು ಸ್ಪೆಷಲ್ ಅಂದರೆ ಸೂಪರ್ ಸ್ಪೆಷಲ್ ಏನು ಯೂರಾಲಜಿಸ್ಟ್ ಇದ್ದಾರೆ ಅಥವಾ ಮೂತ್ರರೋಗ ತಜ್ಞರ ಹತ್ರ ಪಡೆಯಬಹುದು. ಈ ಸ್ಟೋನ್ ಇರುವುದರಿಂದ ಕಿಡ್ನಿಯನ್ನು ಬಿಟ್ಟು
ಬೇರೆ ಯಾವುದಾದ್ರೂ ನಮ್ಮ ಪಾರ್ಟ್ಸಿಗೆ ಏನಾದರೂ ಡ್ಯಾಮೇಜ್ ಆಗುವಂಥ ಅದೇ ಪಾಸಿಬಲ್? ಕಿಡ್ನಿಯಲ್ಲಿ ಬೇರೆ ನೋವು ಇರ್ತದೆ, ಮತ್ತು ಎರಡು ಕಿಡ್ನಿಯಲ್ಲಿ ಕಲ್ಲಿದ್ದಾಗ ಕಿಡ್ನಿಗೆ ಡ್ಯಾಮೇಜ್ ಆಗಿ ವಾಂತಿ ಆಗೋದು, ಕ್ರಿಯಾಟಿನ್ ರೈಸ್ ಆಗೋದು, ದಮ್ ಕಟ್ಟೋದು, ಬ್ರೆತ್ಲೆಸ್ನೆಸ್ ಅಂತ ಹೇಳ್ತೀವಿ, ಬ್ರೀದಿಂಗ್ ಡಿಫಿಕಲ್ಟಿ, ಇದೆಲ್ಲ ಕಿಡ್ನಿ ಸ್ಟೋನ್ ಇದ್ದು ಕಿಡ್ನಿ ಫೇಲ್ ಆದಾಗ ಬರುವಂಥ ರೋಗಲಕ್ಷಣ. ಓಕೆ. ಸೊ ಈಗ ನಾವು ಫುಡ್ಡಲ್ಲಿ ಕಂಟ್ರೋಲ್ ಮಾಡುವಂಥದ್ದು ಅದೇ ಜಾಸ್ತಿ ಇದೆ. ನಾನು ಈಗಲೇ ಹೇಳಿದಾಗೆ 20 kgಗೆ 1 ಲೀಟರ್ ಆಗಿ ಒಬ್ಬ 60 kg ಇರುವಂಥವನು ದಿನಕ್ಕೆ 3 ಲೀಟ್ರ್ ನೀರು ಕುಡಿಯುವಂಥದ್ದು. 3 ಲೀಟ್ರ್ ನೀರು ಕುಡಿಯಿದ್ರೆ ಒಳ್ಳೆಯದು. ಅದು ಬಾಯಾರಿಕೆ ಆಗಲಿ ಆಗದಿರಲಿ. ಜೊತೆಗೆ ಗ್ರೀನ್ ಲೀಫ್ ವೆಜಿಟೇಬಲ್ಸು, ದಿನ ಫ್ರೂಟ್ಸ್ ತಿನ್ನುವಂಥದ್ದು, ಮತ್ತು ಈ ಕ್ಯಾಶ್ಯೂ ನಟ್ ಆಗಲಿ ಅಥವಾ ನಾನ್ ವೆಜ್ ಐಟಮನ್ನು ಮಿತವಾಗಿ ತಿನ್ನುವಂಥದ್ದು. ಇದಿಷ್ಟು ಮಾಡಿದರೆ ಈ ಕಿಡ್ನಿ ಸ್ಟೋನ್ ಟ್ರೀಟ್ಮೆಂಟಲ್ಲಿ ಲೇಸರ್ ಟ್ರೀಟ್ಮೆಂಟ್ ಅಂದರೆ ಅದೊಂದು ಫಾರ್ಮ್ ಆಫ್ ಎನರ್ಜಿ. ಅಂದರೆ ಆ ಲೇಸರ್ ಮೂಲಕ ಕಲ್ಲನ್ನು ಪೌಡ್ರ್ ಮಾಡೋದು. ಇದು ಎಷ್ಟು ಹೆಣ್ಮಕ್ಳಿಗೆ ಗರ್ಭಕೋಶಕ್ಕೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು? ಇಲ್ಲ ಯಾವುದೇ ಬೇರೆ ಏನು ತೊಂದರೆ ಆಗೋದಿಲ್ಲ, ಅಲ್ಲಿ ಕಿಡ್ನಿಗೆ ಮಾತ್ರ ತೊಂದರೆ ಆಗ್ತದೆ. ಓಕೆ, ಇನ್ನು ನೋಡುವ ನಾವು ಶುಕ್ಲ ಗ್ರಂಥಿಯ ಸಮಸ್ಯೆಗಳ ಬಗ್ಗೆ. ಮೊದಲಿಗೆ ಇವತ್ತು ಎಷ್ಟೋ ಮಂದಿಗೆ ಕಿಡ್ನಿ ಬಗ್ಗೆ ಗೊತ್ತಿದೆ, ಈ ಶುಕ್ಲ ಗ್ರಂಥಿ ಬಗ್ಗೆ ಎಷ್ಟೋ ಮಂದಿಗೆ ಮಾಹಿತಿಯೇ ಇಲ್ಲ. ಸೊ ಮೊದಲಿಗೆ ನಾನು ನಿಮ್ಮ ಹತ್ರ ಫಸ್ಟ್ ಕ್ವಶನ್ ಕೇಳ್ತೀನಿ, ಶುಕ್ಲ ಗ್ರಂಥಿ ಅಂದರೆ ಏನು? ಶುಕ್ಲ ಗ್ರಂಥಿ ಅಂದರೆ ಪ್ರಾಸ್ಟೇಟ್ ಅಂತ ಹೇಳ್ತಾರೆ. ಇದು ಗಂಡಸರಲ್ಲಿರುವಂಥದ್ದು. ಪ್ರಾಸ್ಟೇಟ್ ಅಂದರೆ ಅದೊಂದು ಮೂತ್ರಕೋಶದ ಕೆಳಗಡೆ ಯುರೆತ್ರ ಏನು ಸ್ಟಾರ್ಟ್ ಆಗ್ತದೆ, ಈ ನೆಕ್ ಆಫ್ ದ ಬ್ಲ್ಯಾಡರ್ ಅಂತ ಹೇಳ್ತೀವಿ, ಅಲ್ಲಿ ಪ್ರಾಸ್ಟೇಟ್ ಇರ್ತದೆ. ಈ ಪ್ರಾಸ್ಟೇಟ್ ಏನಾಗ್ತದೆ ಅಂದರೆ ಸಾಮಾನ್ಯವಾಗಿ ಹುಟ್ಟಿದಾಗ ಅದು ಸಣ್ಣದಿರ್ತದೆ, ಹಾಗೆ ಬೆಳೆದಾಗೆ ಅದು ಪ್ರಾಸ್ಟೇಟ್ನ ಗ್ರಂಥಿ ಸೈಜ್ ದೊಡ್ಡದಾಗ್ತಾ ಬರ್ತದೆ. ನಾರ್ಮಲ್ ಆಗಿ ಸುಮಾರು 18ರಿಂದ 20 ಗ್ರಾಮ್ ಇರ್ತದೆ. ಸೊ ಕೆಲವರ ಹತ್ರ ನಾವು ನೋಡಿದ ಪ್ರಕಾರ ಎನ್ಲಾರ್ಜ್ಡ್ ಪ್ರಾಸ್ಟೇಟ್ ಅಂದರೆ ನಾವು ಸುಮಾರು 50-60 ಗ್ರಾಮ್ ನೋಡಿದ್ದೀವಿ, 100 ಗ್ರಾಮ್ ನೋಡಿದ್ದೀವಿ. ಹೈಯೆಸ್ಟ್ ಅಂದರೆ 240 ಗ್ರಾಮು ಕೂಡ ನೋಡಿದ್ದೀವಿ. ಅದು 20 ಗ್ರಾಮ್ ಹೋಗಿ 240 ಗ್ರಾಮ್. ಸೊ ಈ ರೀತಿಯಾಗಿ ಅದು ದೊಡ್ಡದಾಗ್ಬೋದು. ಬರೀ ದೊಡ್ಡದಾಗಿದ್ದರೆ ಮಾತ್ರ, ಪ್ರಾಸ್ಟೇಟ್ ಎನ್ಲಾರ್ಜ್ ಆಗಿದ್ದರೆ ಮಾತ್ರ ನೀವೇನು ಚಿಂತೆ ಮಾಡಬೇಕಾಗಿಲ್ಲ. ಅದರಲ್ಲಿ ಕೆಲವು ಸಿಮ್ಟಮ್ಸ್ಗಳಿವೆ. ಏನಿದೆ ಅಂದರೆ ಅಬ್ಸ್ಟ್ರಕ್ಟಿವ್ ಸಿಮ್ಟಮ್ಸ್ ಆ್ಯಂಡ್ ಇರಿಟೇಟಿವ್ ಸಿಮ್ಟಮ್ಸ್ ಅಂತ. ಅಬ್ಸ್ಟ್ರಕ್ಷನ್ ಅಂದರೆ ಬ್ಲಾಕ್ ಆದಾಗ ಅದು ಏನು ಗ್ರಂಥಿ ದೊಡ್ಡದಾಗ್ತದಲ್ಲ, ದೊಡ್ಡದಂತಾದಾಗ ಅದರ ಮಧ್ಯದಲ್ಲಿ ಯುರೆತ್ರ ಬರ್ತದೆ. ಈಗ ಈ ಗ್ರಂಥಿ ಇದ್ದರೆ ಮಧ್ಯದಲ್ಲಿ ಯುರೆತ್ರ, ಮೂತ್ರ ಹೊರಗೆ ಹೋಗ್ತದಲ್ಲ. ಸೊ ಇದು ದೊಡ್ಡದಾದಾಗ ನೋಡಿ, ಇಲ್ಲಿ ಜಾಗ ಇಲ್ಲ. ಈಗ ಇದು ಪ್ರಾಸ್ಟೇಟ್ ಇದೊಂದು ಎಡ ಬಲ ಗ್ರಂಥಿ ಆದರೆ ಸೊ ಇಲ್ಲಿ ಜಾಗ ಇರ್ತದೆ. ಅದು ದೊಡ್ಡದಾದಾಗ ಜಾಗ ಕಡಿಮೆ ಆಗ್ತದೆ. ಸೊ ಏನಾಗ್ತದೆ ಅಂತ ಹೇಳಿದರೆ ಮೂತ್ರ ಹೋಗಲಿಕ್ಕೆ ಅಡಚಣೆ ಆಗ್ತದೆ. ಸೊ ಅಬ್ಸ್ಟ್ರಕ್ಟಿವ್ ಸಿಮ್ಟಮ್ಸಲ್ಲಿ ಮೂತ್ರ ಹೋಗಲಿಕ್ಕೆ ಅಡಚಣೆ ಆಗೋದು. ಈಗ ಸುಮಾರು ಒಂದು 55-60 ವರ್ಷ ಆಗುವಾಗ ಮುಂಚೆ ಅವರಿಗೆ ಸರಾಗವಾಗಿ ಮೂತ್ರ ಹೋಗ್ತಾ ಇತ್ತು. ಈಗ ಮೂತ್ರ ಟಾಯ್ಲೆಟಿಗೆ ಹೋದರೆ ತುಂಬ ಹೊತ್ತು ನಿಂತ್ಕೋಬೇಕಾಗ್ತದೆ, ತುಂಬ ಪ್ರೆಷರ್ ಹಾಕಿ ಮೂತ್ರ ಮಾಡಬೇಕಾಗ್ತದೆ. ಸೊ ಇದು ಒಂದು ಲಕ್ಷಣ. ಈ ಎರಡನೇ ಅಬ್ಸ್ಟ್ರಕ್ಟಿವ್ ಫೀಚರ್ ಏನಂತ ಹೇಳಿದರೆ, ಇವರಿಗೆ ಮೂತ್ರ ಬಂದ ಕೂಡಲೇ ಹೋಗಬೇಕು. ಅಂದರೆ ಇಲ್ಲದಿದ್ದರೆ ಆಗಲೇ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಕೂಡಲೇ ಹೋಗಬೇಕು. ಮತ್ತು ಮೂತ್ರ ಬರ್ತದೆ, ಈಗ ಟಾಯ್ಲೆಟಿಗೆ ಹೋಗ್ತಾರೆ, ಹೋದ ಕೂಡಲೇ ಮೂತ್ರ ಬರುವುದಿಲ್ಲ, ಸ್ವಲ್ಪ ಹೊತ್ತು ಕಾಯಬೇಕು, ಆದ ನಂತರ ಮೂತ್ರ ಬರ್ತದೆ. ಮೂತ್ರ ಬಂದ ಒಮ್ಮೆ ಸ್ಟಾರ್ಟ್ ಆಗ್ತದೆ, ಹೋಗ್ತಾ ಇರ್ತದೆ, ಮಧ್ಯದಲ್ಲಿ ಸ್ಟಾಪ್ ಆಗ್ತದೆ, ಮತ್ತೆ ಸ್ವಲ್ಪ ವೆಯ್ಟ್ ಮಾಡಬೇಕು, ಮತ್ತೆ ಪ್ರೆಷರ್ ಹಾಕಿದ ನಂತರ ಮೂತ್ರ ಬರ್ತದೆ. ಇದಕ್ಕೆ ಇಂಟರ್ಮಿಟೆನ್ಸಿ ಅಂತ ಹೇಳ್ತೇವೆ. ಇರಿಟೇಟಿವ್ ಸಿಂಟಮ್ಸ್ ಲೈಕ್ ಈ ಫ್ರೀಕ್ವೆನ್ಸಿ. ಈಗ ಸಾಮಾನ್ಯ ವ್ಯಕ್ತಿ ಒಂದು ದಿನಕ್ಕೆ ಸಾಧಾರಣ ನೀರು ಕುಡಿದ್ರೆ ದಿನಕ್ಕೆ 6 ಸಲ, ಪ್ರತಿ 2 ಗಂಟೆಗೊಮ್ಮೆ ಮೂತ್ರ ಮಾಡಬೇಕು. ನೀರು ಕುಡಿಯೋದಿದ್ರೆ ದಿನಕ್ಕೆ 3 ಸಲ ಮಾಡ್ಬೋದು, ಬಟ್ ಸ್ವಲ್ಪ ನೀರು ಆಗಾಗ ಕುಡಿತಾ ಇದ್ದರೆ ದಿನಕ್ಕೆ 6 ಸಲ, ಅಂದರೆ ಎವ್ರಿ 2 ಅವರ್ಸ್. ರಾತ್ರಿ 1 ಸಲ ಮಾಡಬೇಕು, ಅದು ನಾರ್ಮಲ್. ಯಾರಿಗೆಲ್ಲ ಈ ಪ್ರಾಸ್ಟೇಟ್ ಎನ್ಲಾರ್ಜ್ ಆಗಿದೆ ಅವರಿಗೆ ಡೇ ಟೈಮ್ 20 ಸಲ ಆಗೋದು, ನೈಟು 1ರ ಬದಲು 10 ಸಲ ಆಗೋದು. ನನಗೆ ಕೆಲವು ಪೇಷಂಟ್ ಬಂದು ಹೇಳ್ತಾರೆ, ಅವರು ಮಲಗುವುದೇ ಇಲ್ಲ, ಎವ್ರಿ 10 ಮಿನಿಟ್ಸಿಗೆ ಅಂದರೆ 20-30 ಸಲ ಮಾಡ್ತಾರೆ. ಆಗ ಸ್ಲೀಪ್ ಡಿಸ್ಟರ್ಬೆಂಟ್ ಆಗ್ತದೆ. ಇದಕ್ಕೆ ನಾಕ್ಟ್ಯೂರಿ ಅಂತ ಹೇಳ್ತೀವಿ, ರಾತ್ರಿ ಹೊತ್ತು ಮೂತ್ರ ಬಂದು ಡಿಸ್ಟರ್ಬ್ ಆಗುವಂಥದ್ದು. ಸೊ ಇದು ಕೂಡ ಈ ಶುಕ್ಲಗ್ರಂಥಿ ದೊಡ್ಡದಾಗುವುದರಿಂದ ಆಗುವಂಥ ಕೆಲವು ತೊಂದರೆಗಳು. ಮತ್ತು ರಕ್ತ ಹೋಗ್ಬೋದು. ಮತ್ತು ಈ ಶುಕ್ಲಗ್ರಂಥಿ ದೊಡ್ಡದಾಗಿದ್ದರಿಂದ ಆಗಾಗ ಮೂತ್ರ ಸೋಂಕಾಗ್ಬೋದು, ಯೂರಿನರಿ ಇನ್ಫೆಕ್ಷನ್, ಪದೇ ಮೂತ್ರದ ಇನ್ಫೆಕ್ಷನ್ ಆಗುವಂಥದ್ದು. ಅಥವಾ ಮೂತ್ರ ಅಲ್ಲಿ ಫುಲ್ಲು ಕೆಲವರಿಗೆ ಗೊತ್ತೇ ಆಗೋದಿಲ್ಲ, ಒಳಗೆ 300-400 ml ಮೂತ್ರ ಮಾಡಿದ ನಂತರ ಉಳಿದಿರ್ತದೆ. ಅದರಲ್ಲಿ ಸೋಂಕಾದಾಗ ಅದು ಮೇಲೆ ಅಪ್ಪರ್ ಟ್ರ್ಯಾಕ್ ಡ್ಯಾಮೇಜ್ ಅಂತ ಹೇಳ್ತೇವೆ, ಕಿಡ್ನಿಗೆ ಡ್ಯಾಮೇಜ್ ಆಗ್ತದೆ, ಕ್ರಿಯಾಟಿನ್ ರೈಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ.
ಈ ಕೆಲವರಲ್ಲಿ ಮಲಗಿದಲ್ಲೇ ಮೂತ್ರ ಮಾಡುವಂಥದ್ದು ಏನು ಬರುತ್ತೆ, ಇದೊಂದು ಸಮಸ್ಯೆಯಿಂದಾಗಿ ಬರುತ್ತಾ ಅಥವಾ ಬೇರೆ ಯಾವ ಏನಾದ್ರು? ಯಾವ ವಯಸ್ಸಲ್ಲಿ? ಈಗ ಒಂದು 15 ವರ್ಷ ಆದ ನಂತರ ಅದಲ್ಲ ಈ ಸಣ್ಣ ಈ ಪ್ರಾಸ್ಟೇಟ್ ಸಮಸ್ಯೆ ಸ್ಟಾರ್ಟ್ ಆಗೋದು ಏಜ್ 55-60 ವರ್ಷ ನಂತರ. ನಂತರನೇ. ಕೆಲವರಿಗೆ 45 ವರ್ಷಕ್ಕೆ ಸ್ಟಾರ್ಟ್ ಆಗ್ಬೋದು. ಸಣ್ಣ ಹುಡುಗರಲ್ಲಿ ಬರುವಂಥದ್ದು ಅದು ಬೇರೆ. ಬೇರೆನೇ ಸಮಸ್ಯೆ. ಎನ್ಯುರಿಸಿಸ್, ನಾಕ್ಟರ್ನಲ್ ಎನ್ಯುರಿಸಿಸ್ ಅಂತ ಹೇಳ್ತೇವೆ. ರಾತ್ರಿ ನಿದ್ದೆ ಮಾಡಿದಾಗ ಗೊತ್ತಿಲ್ಲದಾಗೆ ಮೂತ್ರ ಮಾಡುವಂಥದ್ದು. ಇದು ಪ್ರಾಸ್ಟೇಟ್ನ ಸಮಸ್ಯೆ ಅಲ್ಲ, ಅದು ಬೇರೆ ಸಮಸ್ಯೆ. ಸೊ ಪ್ರಾಸ್ಟೇಟ್ನ ಸಮಸ್ಯೆಯಲ್ಲಿ ಇದೆಲ್ಲ ಸಾಧಾರಣ ಒಂದು 50-55 ವರ್ಷ ನಂತರ ಬರುವಂಥದ್ದು. ಈ ಪ್ರೋಸ್ಟೇಟ್ ಅನ್ನ ಯಾವ ರೀತಿ ನಾವು ಪತ್ತೆ ಹಚ್ಚಬಹುದು? ಈಗ ಈ ರೀತಿಯ ಸಮಸ್ಯೆಗಳು ಬಂದಾಗ ಸಪೋಸ್ ಈಗ 60 ವರ್ಷದವರಿಗೆ ನಾನು ಈಗ ಹೇಳಿದ ಮೂತ್ರ ಅಡಚಣೆ ಆಗ್ತದೆ, ರಾತ್ರಿ ಪದೇ ಪದೇ ಹೋಗ್ತದೆ, ಅರ್ಜೆಂಟ್ ಆಗ್ತದೆ, ಮತ್ತು ಟಾಯ್ಲೆಟ್ ಹೋಗೋ ಮುಂಚೆನೇ ಮೂತ್ರ ಹೋಗ್ತದೆ. ಸೊ ಇಂಥವ್ರು, ಅಥವಾ ಬಸ್ಸಲ್ಲಿ ಅವರಿಗೆ ಟ್ರಾವೆಲ್ ಮಾಡಲಿಕ್ಕೆ ಆಗೋದಿಲ್ಲ, ಪದೇ ಪದೇ ಮೂತ್ರ ಬಂದಾಗ ಆಗೋದು. ಸೊ ಬಸ್ ನಿಲ್ಲಿಸೋದಿಲ್ಲಲ್ಲ. ಸೊ ಇಂಥವರು ಕೆಲವು ಸಲ ಟ್ರಾವೆಲ್ ಕೂಡ ಅವಾಯ್ಡ್ ಮಾಡ್ತಾರೆ. ಇಂಥವರು ನಮ್ಮ ಹತ್ರ ಬಂದರೆ ಮೂತ್ರ ಪರೀಕ್ಷೆ ಮಾಡುವಂಥದ್ದು, ಸೀರಮ್ PSA ಅಂತ ಮಾಡ್ತೇವೆ, ಅಲ್ಟ್ರಾಸೌಂಡ್ ಅಂತ ಮಾಡ್ತೇವೆ. ಅಲ್ಟ್ರಾಸೌಂಡಲ್ಲಿ ಮೂತ್ರ ಅವರು ನೀರು ಕುಡಿದು ಬರಲಿಕ್ಕೆ ಹೇಳ್ತೇವೆ. ಮೂತ್ರ ಫುಲ್ ಇದ್ದಾಗ ಒಮ್ಮೆ ಸ್ಕ್ಯಾನ್ ಮಾಡ್ತಾರೆ, ಮೂತ್ರ ಪಾಸ್ ಮಾಡಿದ ನಂತರ ಸ್ಕ್ಯಾನ್ ಮಾಡ್ತಾರೆ. ಸೊ ಮೂತ್ರ ಮಾಡುವ ಮುಂಚಿನ ಮೂತ್ರಕ್ಕಿಂತ ಮೂತ್ರ ಪಾಸ್ ಆದ ನಂತರ ಮಾಡುವಂಥ ಮೂತ್ರ ಏನಿದೆ ಅದು 10% ಅಷ್ಟೇ ಉಳಿಬೇಕು. ಅಂದರೆ ಪ್ರೀ ವಾಯ್ಡ್ ಒಂದು 500 ml ಇದ್ದರೆ, ಪೋಸ್ಟ್ ವಾಯ್ಡ್ ಒಂದು 30-50 ಉಳಿದರೆ ಓಕೆ. ಅದು ಸಪೋಸು ಪ್ರೀ ವಾಯ್ಡ್ 400 ಅಥವಾ 500 ಇದ್ದು ಮತ್ತೆ 200 ಉಳಿದರೆ ಅದರ ಅರ್ಥ ಅಲ್ಲಿ ಮೂತ್ರ ಸರಿ ಪಾಸ್ ಆಗ್ತಾ ಇಲ್ಲ ಅಂತ. ಸೊ ಅದು ಸ್ಕ್ಯಾನ್ ಮೂಲಕ ತಿಳ್ಕೊಬೋದು. PSAಯಲ್ಲಿ ಆಗ ಒಬ್ಬರು ಪ್ರಶ್ನೆ ಕೇಳಿದರು, ಪ್ರಾಸ್ಟೇಟ್ ಕ್ಯಾನ್ಸರ್ ಮತ್ತು ಬಿನೈನ್ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಅಂತ. ಕ್ಯಾನ್ಸರಲ್ಲಿ ಏನಾಗ್ತದೆ ಅಂದರೆ ಈ PSA ಅನ್ನುವಂಥದ್ದು ತುಂಬ ಜಾಸ್ತಿ ಇನ್ಕ್ರೀಸ್ ಆಗಿರ್ತದೆ. ಸೊ ಈ CA ಪ್ರಾಸ್ಟೇಟ್ ಆದಾಗ ಅದು ಏನಾಗ್ತದೆ ಅಂತ ಹೇಳಿದರೆ, ನಮ್ಮ ಬೆನ್ನು ಮೂಳೆ ಏನಿದೆ, ಸ್ಪೈನ್ ಅದಕ್ಕೆ ಸ್ಪ್ರೆಡ್ ಆಗ್ಬೋದು, ಅಥವಾ ಬೋನಿಗೆ, ಫೀಮರ್, ಹೆಡ್ ಆಫ್ ದ ಫೀಮರಿಗೆ, ಸೇಕ್ರಲ್ ಬೋನಿಗೆ, ಸ್ಪೈನಿಗೆ ಇದು CA ಪ್ರಾಸ್ಟೇಟ್ ಸ್ಪ್ರೆಡ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೀವು ಹಾಗೆ ಚಿಕಿತ್ಸೆ ಮಾಡೋದಿದ್ದರೆ ಅದು ಸ್ಪ್ರೆಡ್ ಆಗಿ ಅಲ್ಲಿ ನರ್ವ್ ಕಂಪ್ರೆಷನ್ ಆಗಿ ಪ್ಯಾರಾಪ್ಲೀಜಿಯಾ ಅಂತ ಹೇಳ್ತೇವೆ, ಎರಡೂ ಕಾಲುಗಳಲ್ಲಿ ಬಲಹೀನ ಆಗ್ಬೋದು CA ಪ್ರಾಸ್ಟೇಟ್ನಲ್ಲಿ. ಎಷ್ಟೋ ಸಲ ಅವರು CA ಪ್ರಾಸ್ಟೇಟನ್ನು ಗಮನಿಸಿರುವುದಿಲ್ಲ. ಅವರು ಬ್ಯಾಕ್ ಏಕ್ ಅಂದರೆ ಬೆನ್ನು ನೋವು ಅಂತೇಳಿ ಆರ್ಥೋಪೆಡಿಷನ್ ಹತ್ರ ಹೋಗಿರ್ತಾರೆ. ಅವರು ಎಲ್ಲಾದರೂ ಈ ರೀತಿ ಪ್ರಾಸ್ಟೇಟ್ನ ಒಂದು ಸಸ್ಪೆಕ್ಟ್ ಮಾಡಿ PSA ಮಾಡಿದಾಗ ಅದು PSA ಎಲಿವೇಟ್ ಆಗಿರ್ತದೆ. ಹಾಗಾಗಿ ಆರ್ಥೋಪೆಡಿಷನ್ ಹತ್ರ ಹೋಗಿ ಮತ್ತೆ ಯೂರಾಲಜಿಸ್ಟ್ ಹತ್ರ ಬರೋರು ಕೂಡ ಇದ್ದಾರೆ. ಸೊ ಈ ರೀತಿ CA ಪ್ರಾಸ್ಟೇಟ್ ಬೇರೆ, ಜೊತೆಗೆ ಬಿನೈನ್ ಎನ್ಲಾರ್ಜ್ಮೆಂಟ್ ಆಫ್ ಪ್ರಾಸ್ಟೇಟ್ ಬೇರೆ. ಓಕೆ, ಇನ್ನಷ್ಟು ಮಾಹಿತಿಯನ್ನು ಹಂಚಿಕೊಳ್ಳುವ ಅದಕ್ಕಿಂತ ಮುಂಚೆ ತಗೊಳ್ಳೋ ಒಂದು ಚಿಕ್ಕ ಬ್ರೇಕ್. ಟೇಕ್ ಅ ಸ್ಮಾಲ್ ಬ್ರೇಕ್.
ಬ್ರೇಕ್ನ ನಂತರ ಮತ್ತೊಮ್ಮೆ ನಾವು ಆಲ್ರೆಡಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾ ಇದ್ವಿ, ದಟ್ ಈಸ್ ಪ್ರೋಸ್ಟೇಟ್ ಗ್ಲ್ಯಾಂಡ್ ಒಂದು ಟ್ರೀಟ್ಮೆಂಟ್ನ ಬಗ್ಗೆ. ಸೊ ಈ ಒಂದು ಕಾಯಿಲೆಗೆ ಯಾವೆಲ್ಲ ರೀತಿ ಚಿಕಿತ್ಸೆ ಇದೆ? ಆಲ್ರೆಡಿ ಒಂದು ಕಾಲರ್ ಕೂಡ ರೆಡಿಯಾಗಿದ್ದಾರೆ. ನಮಸ್ತೆ. ಹಲೋ. ಹಲೋ. ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ನನ್ನ ಹೆಸರು ಪೆಟ್ಟಿ ಅಂತ. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮಡಂತೇರಿಂದ ಮೇಡಮ್, ಮಡಂತೇರು. ಓಕೆ, ಡಾಕ್ಟರ್ ಇದ್ದಾರೆ. ಡಾಕ್ಟರ್ ನಮಸ್ತೆ ಸರ್. ನಮಸ್ಕಾರ. ನಮಸ್ತೆ ನಮಸ್ತೆ ಹೇಳಿ. ಹಾಂ ಸರ್, ಯಾನ್ ಅರ್ಪಿದ ಚೆಡ್ಡಿ ಗೊತ್ತಾಗ ಸರ್? ಹಾಂ ಗೊತ್ತಾನು ದಾನೆ ಸರ್ ಎನ್ನ ಒಂದು ಪ್ರೋಸ್ಟೇಟ್ ಒಂಚೂರು ಎನ್ಲಾರ್ಜ್ ಆತ್ರ ಮಾಡೋದು ನಾನು 15 ಅಡ್ಮಿಟ್ ಆಗಿದ್ದೆ. ಹಾಂ ಪ್ರಾಯ ಐತಿ ಎನ್ನ 57. ಹಾಂ ಏತು ಉಂಡು ಬಂಡೇರು ಸೈಜ್ ಒಂಜಿ 30 ಗ್ರಾಮ್ ಜಾಸ್ತಿ ಆತನು 30 ಗ್ರಾಮ್ ಒಂದು ಪಡ್ತಿಲ್ಲ. ಹಾಂ ದಾದ ಬರೋ ಸಿಂಪ್ಟಮ್ಸ್ ಉಂಡು? ಸಿಂಪ್ಟಮ್ಸ್ ಆಯ್ತು ಸರ್, ಯೂರಿನ್ ಪಾಸ್ ಕರೆಕ್ಟ್ ಹಾಕೊಂಡು ಹಾಂ ಬೊಕ ಪಾಸ್ ಆಗ್ಬೇಕು ಅಂತ ಒಂದು ಎಲ್ಲ ಒಂದು ಉರಿ ಉಂಡ. ಹಾಂ ಹಾಂ ಹೊರ ಬಲೆ ಟ್ರೀಟ್ಮೆಂಟ್ ಕೊರ್ಕ ಇದು ಮಾತ್ರ ಟ್ರೀಟ್ಮೆಂಟ್ ತೆತ್ತುಂಡೆ ಸ್ವಲ್ಪ ಬರ್ತಿರದೆ. ಹಾಂ ಹಾಂ ಆಯ್ತಾ ಒಂದುದಲ್ಲ ಬೋಡ ಸರ್, ಅದೆಲ್ಲ ಡಿಸ್ಚಾರ್ಜ್ ಒಂದಲ್ಲ ಅಂದ ಇನ್ನು 11 ಬಲೆ. ಹಾಂ ಸರ್. ಓಕೆ ಸರ್. ಓಕೆ ಪ್ರಾಬ್ಲಮ್ ಉಂಟಾ ಸರ್ ಅದೆಲ್ಲವು? ದಾಲ ತೂಡವು ತೂದು ಪನೊಲಿ ದಾಲ ತೊಂದರೆ ಇಜ್ಜಿ ಟ್ರೀಟ್ಮೆಂಟ್ ಮಾಡ್ತಾನೆ ದಾಲ ತೊಂದರೆ ಇಜ್ಜಿ. ಓಕೆ ಸರ್. ಓಕೆ ಸರ್. ಹೌದು ಬಾಯ್. ಓಕೆ, ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಮೊದಲಿನ ಒಂದು ಪ್ರಶ್ನೆ ಕೇಳಿದ್ವಿ ಇದರಲ್ಲಿ ಒಂದು ಟ್ರೀಟ್ಮೆಂಟ್ನ ಬಗ್ಗೆ. ಅದೇ ಸೊ ಇದರ ಬಗ್ಗೆ ಈಗ ಪ್ರಾಸ್ಟೇಟಲ್ಲಿ ಬೇರೆ ಮೂತ್ರ ಪರೀಕ್ಷೆ ಎಲ್ಲ ಆದಾಗ ಮೂತ್ರ ಪರೀಕ್ಷೆಯಲ್ಲಿ ನಾವು ಸೋಂಕಿದೆಯಾ ಅಥವಾ ಅದರಲ್ಲಿ ರಕ್ತ ಬರ್ತಾ ಇದೆಯಾ ಅಥವಾ ಪ್ರೋಟೀನ್ ಏನಾದರೂ ಇದೆಯಾ ಇದೆಲ್ಲ ನಾವು ನೋಡ್ತೇವೆ. ಜೊತೆಗೆ PSA ಅಂತ ಟೆಸ್ಟ್ ಮಾಡ್ತೇವೆ, ಅದು ಕೂಡ ಇನ್ಕ್ರೀಸ್ ಆಗಿದೆಯಾ ಅಥವಾ ನಾರ್ಮಲ್ ಇದೆಯಾ ಅಂತ ನೋಡ್ತೇವೆ. ಮತ್ತು ಬೇರೆ ಬೇರೆ ಬ್ಲಡ್ ಟೆಸ್ಟ್ಗಳೆಲ್ಲ ಅದಕ್ಕೆ ಸಂಬಂಧಪಟ್ಟ ಅವರಿಗೆ ಶುಗರ್ ಇದೆಯಾ ಬೇರೆ ಏನಾದರೂ ಸಮಸ್ಯೆ ಇದೆಯಾ ಅಂತ ನೋಡ್ತೇವೆ. ಕಿಡ್ನಿ ಫಂಕ್ಷನ್ ಟೆಸ್ಟ್ ಅಂತ ಮಾಡ್ತೇವೆ, ಬ್ಲಡ್ ಯೂರಿಯಾ ಕ್ರಿಯಾಟಿನಿನ್ ಅದೇನಾದರೂ ರೈಸ್ ಆಗಿದೆಯಾ, ಅಂದರೆ ಈ ಮೂತ್ರಕೋಶ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟಿಂದ ಮೂತ್ರ ಉಳಿದು ಅದು ಸೋಂಕಾಗಿ ಅದರ ಮೂಲಕ ಏನಾದರೂ ಕಿಡ್ನಿಗೆ ಡ್ಯಾಮೇಜ್ ಆಗಿದೆ ಅಂತ ನೋಡ್ತೇವೆ. ನಾವು ಸ್ಕ್ಯಾನ್ ಮೂಲಕ ನೋಡ್ಬೋದು ಅಥವಾ ಕಿಡ್ನಿ ಫಂಕ್ಷನ್ ಟೆಸ್ಟ್ ಮೂಲಕ ಕೂಡ ನೋಡ್ಬೋದು. ಇದೆಲ್ಲ ಮಾಡಿದ ನಂತರ ಅವರಿಗೆ ಫಸ್ಟ್ ನಾವು ಕೆಲವರಿಗೆ ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂತ ಈ ಸ್ಕ್ಯಾನು ರಕ್ತ ಪರೀಕ್ಷೆಯ ಮೇಲೆಲ್ಲ ತೀರ್ಮಾನಕ್ಕೆ ಬರ್ತೇವೆ. ಸೊ ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂದರೆ ಅದಕ್ಕೆ ಒಂದು ಮಾತ್ರೆ ಇದೆ, ಆಲ್ಫಾ ಬ್ಲಾಕರ್ ಅಂತ. ಇದನ್ನು ನಾವು ದಿನಕ್ಕೊಂದು ಮಾತ್ರೆಯಾಗಿ ಕೆಲವರಿಗೆ ಲೈಫ್ ಲಾಂಗ್ ಕೊಡಬೇಕಾಗ್ತದೆ, ಕೆಲವರಿಗೆ ಒಂದು 6 ತಿಂಗಳು ಮಾಡಿ ನಿಲ್ಲಿಸಿ ನೋಡ್ತೇವೆ. ಏನಾದರೂ ಅವರಿಗೆ ಇದರಿಂದ 6 ತಿಂಗಳು ಮಾಡಿದ ನಂತರ ಏನೋ ಸಿಂಪ್ಟಮ್ಸ್ ಎಲ್ಲಿವರೆಗೆ ಸಿಂಪ್ಟಮ್ಸ್ ಇರುವುದಿಲ್ಲ ಅಲ್ಲಿವರೆಗೆ ನಿಲ್ಲಿಸ್ತೇವೆ, ಮತ್ತೆ ಸ್ಟಾರ್ಟ್ ಆದರೆ ಮತ್ತೆ ಸ್ಟಾರ್ಟ್ ಮಾಡ್ತೇವೆ. ಸೊ ಇದೊಂದು. ನೆಕ್ಸ್ಟ್ ಈಗ 6 ತಿಂಗಳು ಕೂಡ ಮೆಡಿಸಿನ್ ಮಾಡಿ ಅವರಿಗೇನು ಸಿಂಪ್ಟಮ್ಸಲ್ಲಿ ಅವರಿಗೆ ಯಾವುದೇ ಗುಣ ಕಾಣದಿದ್ದಲ್ಲಿ ನಾವು ಅವರಿಗೆ ಸರ್ಜಿಕಲ್ ಟ್ರೀಟ್ಮೆಂಟನ್ನು TURP ಅಂತ ಟ್ರಾನ್ಸ್ ಯುರೆಥ್ರಲ್ ರಿಸೆಕ್ಷನ್ ಆಫ್ ಪ್ರಾಸ್ಟೇಟ್ ಅಂತ, ಯಾವುದೇ ಗಾಯ ಇರುವುದಿಲ್ಲ, ಸ್ಕೋಪಲ್ಲೇ ಹೋಗಿ ಮೂತ್ರಕೋಶದ ಒಳಗೆ ಹೋಗಿ ಪ್ರಾಸ್ಟೇಟನ್ನು ನಾವು ಕ್ವಾಟ್ರಿ ಅಥವಾ ಲೇಸರ್ ಎನರ್ಜಿ ಯೂಸ್ ಮಾಡಿ ಅದನ್ನು ಪೀಸ್ ಬೈ ಪೀಸ್ ತೆಗಿತೇವೆ. ಸೊ ಇದು ಮಾಡೋದರಿಂದ ಏನಂದರೆ ಅವರಿಗೆ ಮತ್ತೆ ಮೂತ್ರವು ಸರಾಗವಾಗಿ, ಅಂದರೆ ಅಡಚಣೆ ಏನಿದೆ ಅಡಚಣೆ ಆಗಿರುವಂತಹ ಈ ಪ್ರಾಸ್ಟೇಟ್ ಗ್ರಂಥಿಯನ್ನು ನಾವು ತೆಗೆಯುವುದರಿಂದ ಅವರಿಗೆ ಮೂತ್ರವು ಸರಾಗವಾಗಿ ಹೋಗಲಿಕ್ಕೆ ಆರಂಭ ಆಗ್ತದೆ, ಮತ್ತು ಅವರಿಗೆ ಮಾತ್ರೆ ತಗೊಳ್ಳುವಂಥ ಪ್ರಸಂಗ ಬರೋದಿಲ್ಲ. ಇದಿಷ್ಟು ಟ್ರೀಟ್ಮೆಂಟ್ ಪಾರ್ಟ್. ಈಗ ಬರದಾಗಿ ನಾವು ತಡೆಗಟ್ಟಬೇಕಾದ್ರೆ ಅದರ ಮುಂಜಾಗ್ರತೆ ಏನಂದರೆ ಪ್ರಾಸ್ಟೇಟ್ ಯಾರಿಗೆ ಬಂದಿದೆ ಅವರಿಗೆ ಒಮ್ಮೆ ಬಂದ ನಂತರ ಅವರು ಫುಡ್ಡಲ್ಲಿ ಕೆಲವು ಮುಂಜಾಗ್ರತೆಗಳನ್ನು ತಗೋಬೇಕಾಗ್ತದೆ. ಎಸ್ಪೆಷಲಿ ಅವರು ಮಸಾಲೆ ಐಟಮ್, ಖಾರ, ಈಗ ನಾನ್ ವೆಜ್ ಫುಡ್ಡಲ್ಲಿ ಚಿಕನ್ ಆಗಲಿ, ಚಿಕನ್ ಸ್ವಲ್ಪ ತಿಂದವರಿಗೆ ಆ ಪ್ರಾಸ್ಟೇಟ್ ಅವ್ರು ತಿಂದ ಕೂಡಲೇ ಮರುದಿನ ಖಾರ ಮತ್ತು ಮಸಾಲೆ ಐಟಮ್ ತಿಂದ ಕೂಡಲೇ ಅವರಿಗೆ ಮೂತ್ರ ಹೋಗ್ಲಿಕ್ಕೆ ಅಡಚಣೆ ಆಗ್ತದೆ. ಸೊ ಅದನ್ನು ಅವಾಯ್ಡ್ ಮಾಡಬೇಕು. ಶುಗರ್ ಇಲ್ಲ ಅಂದರೆ ಟೆಂಡರ್ ಕೋಕೋನಟ್ ಅಥವಾ ಏನು ನಮ್ಮ ಏನಿದೆ ಟೆಂಡರ್ ಕೋಕೋನಟ್ ಇದೆಯಲ್ಲ, ಎಳ್ನೀರು ಕುಡಿದರೆ ಮೂತ್ರ ಸರಾಗಿ ಹೋಗ್ಬೋದು. ಬಾರ್ಲಿ ವಾಟ್ರು ಕೂಡ ಒಳ್ಳೆಯದು. ಹಣ್ಣು ಹಂಪಲುಗಳನ್ನು ಕೂಡ ತಿನ್ನುವಂಥದ್ದು, ಗ್ರೀನ್ ಲೀಫ್ ವೆಜಿಟೇಬಲ್ ತಿನ್ನುವಂಥದ್ದು, ಇದರಿಂದೆಲ್ಲ ಪ್ರಾಸ್ಟೇಟ್ನ ಏನು ಸಮಸ್ಯೆ ಇದ್ದವರಿಗೆ ಮೂತ್ರವು ಸರಾಗವಾಗಿ ಹೋಗಲಿಕ್ಕೆ ಒಳ್ಳೆಯದು. ಕಾಫಿ ಟೀಯನ್ನು ಅವಾಯ್ಡ್ ಮಾಡಬೇಕು. ಸಾಫ್ಟ್ ಡ್ರಿಂಕ್ಸ್, ಕೋಕೋ-ಕೋಲಾ, ಈ ಪೆಪ್ಸಿ ಅಂತ ಏನು ಸಾಫ್ಟ್ ಡ್ರಿಂಕ್ಸ್ ಇದೆ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಸಂಜೆ ಹೊತ್ತು
ಸುಮಾರು ಒಂದು 5 ಗಂಟೆ ನಂತರ ಜಾಸ್ತಿ ಅಂದರೆ ತುಂಬ ನೀರು ಕುಡಿಯೋದನ್ನೇ ಅವಾಯ್ಡ್ ಮಾಡಬೇಕು. ಈ ಮಾತ್ರೆಗೆ ಎಷ್ಟು ಬೇಕು ಒಂದು ಲೋಟನ ಅರ್ಧ ಲೋಟದಷ್ಟು ನೀರು ಮಾತ್ರ ಕುಡಿಬೇಕು. ಈವ್ನಿಂಗ್ ಹೊತ್ತು ಟೀ ಕಾಫಿ ಅವಾಯ್ಡ್ ಮಾಡಬೇಕು. ಟೀ ಕಾಫಿಯಿಂದ ಏನಾಗ್ತದೆ ಅಂದರೆ ಮೂತ್ರದ ಪ್ರೊಡಕ್ಷನ್ ಜಾಸ್ತಿ ಆಗ್ತದೆ. ಕಾಫಿಯಲ್ಲಿರುವಂಥ ಕೆಫಿನ್ ಏನಿದೆ, ನೀವು ನೋಡಿ ಟೀ ಕಾಫಿ ಕುಡಿದ ಕೂಡಲೇ ಮೂತ್ರ ಕೆಲವರು ಮಾಡ್ತಾರೆ, ಯಾಕೆಂದರೆ ಅದು ಮೂತ್ರದ ಪ್ರೊಡಕ್ಷನ್ ಜಾಸ್ತಿ ಆಗ್ತದೆ. ಸೊ ಓಕೆ, ಇದು ಬಂದ ನಂತರ ಈಗ 50 ವರ್ಷ ಕ್ರಾಸ್ ಆದ ನಂತರ ಕೆಲವರಿಗೆ ಒಂದು ಹೆದರಿಕೆ ಅಂತ ಇರುತ್ತೆ, ಏನಾದ್ರು ನಂಗೆ ಬರಬಹುದು ಅಥವಾ ಏನಾದರೂ. ಸೊ ಈಗ ಅವ್ರಿಗೇನಾದರೂ ಲೈಕ್ ಮುಂಜಾಗ್ರತೆ ಕ್ರಮವನ್ನು ವಹಿಸಿ ಬರೋದು ಅಂದರೆ ಇದು ಹೆಚ್ಚಿನವರಿಗೆ ಗಂಡಸರಿಗೆ ಪ್ರಾಸ್ಟೇಟ್ ಎನ್ಲಾರ್ಜ್ ಇದ್ದೇ ಇರ್ತದೆ. ಆಹಾರ ಕ್ರಮದಲ್ಲಿ ಬದಲಾವಣೆ ಜೊತೆಗೆ ಕೆಲವರು ಈಗ ಎಕ್ಸಸೈಸ್ ಯೋಗ, ವಜ್ರಾಸನದಲ್ಲಿ ಮಾಡುವಂಥ ಕೆಲವು ಯೋಗಗಳು ಇದಕ್ಕೆ ಸಹಾಯಕ ಆಗಬಹುದು. ಅದು ಬಿಟ್ಟರೆ ಇದು ಬಂದೇ ಬರ್ತದೆ. ಸಾಧಾರಣವಾಗಿ ಹೆಚ್ಚಿನ ಗಂಡಸರಿಗೆ ಕೆಲವರಿಗೆ ಸ್ವಲ್ಪ ಮೈನಾರಿಟಿ ಗ್ರೂಪಲ್ಲಿ ಇರಲಿಕ್ಕಿಲ್ಲ, ಅಂದರೆ ಪರ್ಸೆಂಟೇಜ್ ವೈಸ್ ಕೆಲವರಲ್ಲಿ ಏನು ಇರುವುದಿಲ್ಲ. ಅದು ಬಿಟ್ಟರೆ ಹೆಚ್ಚಿನವರಲ್ಲಿ ಪ್ರಾಸ್ಟೇಟ್ನ ಸಮಸ್ಯೆಗಳು ಕಂಡು ಬರ್ತದೆ. ಮುಖ್ಯವಾಗಿ ಆಹಾರ ಪದಾರ್ಥಗಳಲ್ಲಿ, ಮತ್ತು ಮೂತ್ರ ಬಂದ ಕೂಡಲೇ ಮೂತ್ರ ಮಾಡಬೇಕು, ಮೂತ್ರ ಕಟ್ಟಿಕೊಳ್ಬಾರ್ದು. ಈಗ ಯಾವುದು ಫಂಕ್ಷನಲ್ಲಿ ಹೋದಾಗ ಮೂತ್ರ ಕಟ್ಟಿಕೊಳ್ಳುವಂಥದ್ದು ಅದೆಲ್ಲ ಮಾಡಬಾರ್ದು. ಮೂತ್ರ ಬಂದ ಕೂಡಲೇ ಮೂತ್ರ ಮಾಡಬೇಕು. ಹಗಲು ಹೊತ್ತು ಚೆನ್ನಾಗಿ ನೀರು ಕುಡಿಬೇಕು, ಸಂಜೆ ಹೊತ್ತು ನೀರು ಕುಡಿಯೋದನ್ನು ಕಮ್ಮಿ ಮಾಡಬೇಕು. ಅಂದರೆ ಈಗ ನಮ್ಮ ದಿನದ ಚಟುವಟಿಕೆಗಳೇನಿರುತ್ತೆ, ಈಗ 50 ಇಯರ್ಸ್ಗಿಂತ ಬಿಲೋ, ಅಂದರೆ ಆ ಏನು ನಮ್ಮ ಹ್ಯಾಬಿಟ್ಸ್ ಅದು ನಮ್ಮ ಫ್ಯೂಚರಿಗೆ ಅದಕ್ಕೆ ಡೆಫಿನೆಟ್ಲಿ ಹ್ಯಾಬಿಟನ್ನು ಆದಷ್ಟು ಬ್ಯಾಡ್ ಹ್ಯಾಬಿಟ್ಸ್ ಏನಿದೆ ಅದನ್ನೆಲ್ಲ ಮಾಡಬಾರ್ದು. ಸೊ ಈ ಎಕ್ಸಸೈಸ್ ಮಾಡುವಂಥದ್ದು, ಯೋಗ ಮಾಡುವಂಥದ್ದೆಲ್ಲ ಈ ಬೇರೆ ಆರೋಗ್ಯ ಹೇಗೆ ಹೃದಯ ಆರೋಗ್ಯ ಇರ್ಬೋದಾ, ಕಿಡ್ನಿ ಆರೋಗ್ಯ ಕೂಡ ಉತ್ತಮ. ಒಂದು ಕಾಲರ್ ರೆಡಿ ಆಗಿದ್ದಾರೆ. ಹಲೋ ಮೇಡಮ್, ಹಲೋ. ಓಕೆ, ಕಾಲ್ ಕಟ್ ಆಗಿದೆ, ಟಿವಿ ವಾಲ್ಯೂಮ್ ಜಾಸ್ತಿ ಇಟ್ಟಿತ್ತು. ಓಕೆ, ಈಗ ಸರ್ಜರಿ ಇಲ್ಲದೆ ಇದನ್ನಂದರೆ ಅಲೋಪತಿಕ್ ಒಂದು ಬಿಟ್ಟು ಅಂದರೆ ಬೇರೆ ಏನಾದರೂ ಅದು ನಮಗೆ ಅಷ್ಟು ನಾನಂದರೆ ಬೇರೆ ವಿಧಾನದ ಬಗ್ಗೆ ನಾನು ಹೇಳಲಿಕ್ಕೆ ನಾನು ಅದರ ಸ್ಪೆಷಲಿಸ್ಟ್ ಅಲ್ಲ. ಸೊ ಮುಖ್ಯವಾಗಿ ನಮ್ಮಲ್ಲೇ ಮೆಡಿಸಿನ್ ಇದೆ ಅಲೋಪತಿಯಲ್ಲಿ, ಆಲ್ಫಾ ಬ್ಲಾಕರ್ ಅಂತ ಏನು ಕೊಡ್ತೇವೆ, ಅದರಲ್ಲಿ ತುಂಬ ಜನರಿಗೆ ರಿಲೀಫ್ ಸಿಕ್ಕಿದೆ. ತುಂಬ ಜನ ಮೆಡಿಸಿನಲ್ಲಿ ಕೂಡ ಅದರಲ್ಲಿ ನಾವು ಈ ಗ್ರೂಪ್ ಏನಿದೆ ಮೆಡಿಸಿನಲ್ಲೇ ಕಂಟ್ರೋಲ್ ಆಗುವಂಥ ಗ್ರೂಪ್ಗಳಿದ್ದಾರೆ. ಎಷ್ಟೋ ಜನ ಸರ್ಜರಿಗೆ ಅಂತ ಬಂದವರು ಕೂಡ ಮೆಡಿಸಿನ್ ಕೊಟ್ಟು ಸರ್ಜರಿ ಬೇಡ ನನಗೆ ಚೆನ್ನಾಗಿದ್ದೇನೆ ಅಂತ ಹೇಳಿದವರು ಇದ್ದಾರೆ. ಹಾಗೆ ಮೆಡಿಸಿನ್ ಕೊಟ್ಟು ಕೂಡ ಕೆಲವರಿಗೆ ಅದು ಎಸ್ಪೆಷಲಿ ಅದರಲ್ಲಿ ಮೀಡಿಯಂ ಲೋಬ್ ಎನ್ಲಾರ್ಜ್ಮೆಂಟ್ ಅಂತ ಇದೆ, ಅಂಥವರಿಗೆ ಸರ್ಜರಿ ಬೇಕಾಗ್ತದೆ. ಯಾಕೆಂದರೆ ಅದು ಬ್ಲಾಕ್ ಮಾಡ್ತದೆ. ಬ್ಲಾಕ್ ಮಾಡುವಾಗ ಆ ಎಕ್ಸೆಸ್ ಏನು ಗ್ರೋತ್ ಆಗಿದೆ ಪ್ರಾಸ್ಟೇಟ್ ಗ್ರಂಥಿಯನ್ನು ಸರ್ಜರಿ ಮೂಲಕ ತೆಗಿಲೇಬೇಕಾಗ್ತದೆ. ಓಕೆ, ನೀವು ಸರ್ಜರಿ ಅಂತ ಇದು ಮಾಡಿದ್ರಿ. ಓಕೆ, ಈ ಸರ್ಜರಿ ಆದ ನಂತರ ಮತ್ತೆ ಅದು ಬರಲ್ವಾ? ಇಲ್ಲ, ಸಾಧಾರಣ ಕರೆಕ್ಟಾಗಿ ಸರ್ಜರಿ ಮಾಡಿದರೆ ಸುಮಾರು ಒಂದು 20 ವರ್ಷದವರೆಗೆ ಏನು ತೊಂದರೆ ಆಗೋದಿಲ್ಲ. ಯಾಕೆಂದರೆ ಈಗ ಸಪೋಸು ಈ ಪ್ರಾಸ್ಟೇಟ್ ಬರೋದೇ 60 ವರ್ಷ ನಂತರ, 20 ವರ್ಷ ಏನು ತೊಂದರೆ ಇಲ್ಲ ಅಂದರೆ 80 ವರ್ಷ ಆಗಿರ್ತದೆ. ಸೊ ಅದರ ನಂತರ ಬರಬಹುದು, ಸ್ವಲ್ಪ ಬರುವಂಥ ಚಾನ್ಸಸ್ ಇದೆ ಅಂತ ಹೇಳ್ತಾರೆ. ಸ್ವಲ್ಪ 20 ವರ್ಷ ಒಮ್ಮೆ ಆಪ್ರೇಷನ್ ಆಗಿ 15ರಿಂದ 20 ವರ್ಷ ಏನು ತೊಂದರೆ ಆಗುತ್ತೆ, ಏನು ಪ್ರಾಬ್ಲಮ್. ಅದರ ನಂತರದ್ದು ಎಲ್ಲರಿಗೆ ಅಂತಲ್ಲ, ಕೆಲವರಿಗೆ ಮತ್ತೆ ರೀಗ್ರೋತ್ ಆಗ್ಬೋದು. ಸೊ ಅಂದರೆ ಈ ಒಂದು ಸರ್ಜರಿ ಆದ ನಂತರ ನಮ್ಮ ನಾರ್ಮಲ್ ಲೈಫನ್ನು ನಾವು ಏನು ತೊಂದರೆ ಇಲ್ಲ. ಬೇರೆ ಎಲ್ಲ ಯೂರಿನರಿ ಫ್ಲೋ ಇಂಪ್ರೂವ್ ಆಗ್ತದೆ, ರಾತ್ರಿ ಪದೇ ಹೋಗೋದು ಇಂಪ್ರೂವ್ ಆಗ್ತದೆ, ಹಗಲೊತ್ತು ಪದೇ ಹೋಗೋದು ಇಂಪ್ರೂವ್ ಆಗ್ತದೆ. ಕಂಟ್ರೋಲ್ ಇಲ್ಲದಂದರೆ ಮೂತ್ರ ಹೋಗಲೇಬೇಕು, ಇಲ್ಲದ್ರೆ ಅದು ಆಗಲೇ ಟಾಯ್ಲೆಟ್ ಹೋಗುವಷ್ಟೊತ್ತಿಗೆ ಮೂತ್ರ ಏನು ಲೀಕ್ ಆಗ್ತದೆ ಅದೆಲ್ಲ ಇಂಪ್ರೂವ್ ಆಗ್ತದೆ, ಖಂಡಿತ ಇಂಪ್ರೂವ್ ಆಗ್ತದೆ. ಅಂದರೆ ಟ್ರೀಟ್ಮೆಂಟ್ ಕಂಟಿನ್ಯೂಸ್ ಟ್ಯಾಬ್ಲೆಟ್ ರನ್ನಿಂಗ್ ಅಲ್ಲಿ ಇರುತ್ತೆ. ಟ್ಯಾಬ್ಲೆಟ್ ಸರ್ಜರಿ ಆದರೆ ಬೇಕಾಗಿಲ್ಲ, ಸರ್ಜರಿ ಇಲ್ಲದವರಿಗೆ ಕಂಟಿನ್ಯೂಸ್ ದಿನಕ್ಕೊಂದು ರಾತ್ರಿ ಮಲಗುವಾಗ ಒಂದು ತಗೋಬೇಕಾಗ್ತದೆ. ಓಕೆ, ಅಂದರೆ ಈ ಟ್ಯಾಬ್ಲೆಟ್ ಅಂದರೆ ಜಾಸ್ತಿ ನಮ್ಮ ಬಾಡಿಗೆ ಇಂಜೆಕ್ಟ್ ಆಗಿರೋದ್ರಿಂದ ಅಂದರೆ ಅದು ಇದರ ಕಿಡ್ನಿಗೆ ಈಗ ಇಲ್ಲ ಯಾವುದೇ ಈಗ ಕೆಲವು ಒಳ್ಳೊಳ್ಳೆ ಟ್ಯಾಬ್ಲೆಟ್ಗಳು ಬಂದಿವೆ, ಯಾವುದೇ ರೀತಿಯಾದಂಥ ಹೃದಯಕ್ಕಾಗಲಿ ಕಿಡ್ನಿಗಾಗಲಿ ಯಾವುದೇ ತೊಂದರೆಗಳು ಬರುವುದಿಲ್ಲ. ಮತ್ತು ಅದು ಸಿಂಗಲ್ ಟ್ಯಾಬ್ಲೆಟ್, ಒಂದೇ ಟ್ಯಾಬ್ಲೆಟ್ ಆದ ಕಾರಣ ಮತ್ತು ಸೈಡ್ ಇಫೆಕ್ಟ್ ಏನಂಥದ್ದು ಇರುವುದಿಲ್ಲ. ಸೊ ಹಾಗಾಗಿ ಈಗ ಉತ್ತಮ ಸೈಡ್ ಇಫೆಕ್ಟ್ ಇಲ್ಲದ ಮೆಡಿಸಿನ್ಗಳು ಲಭ್ಯ ಇದೆ. ಅನೇಕ ವ್ಯಕ್ತಿಗಳು ಮಾತ್ರೆಯಿಂದ ಉಪಶಮನ ಕಂಡಿದ್ದಾರೆ, ಯಾವುದೇ ಸೈಡ್ ಇಫೆಕ್ಟ್ ಇಲ್ಲದೆ. ಓಕೆ, ನಾ ಮತ್ತೊಮ್ಮೆ ಆ್ಯಕ್ಚುಲಿ ಒಂದು ಕಿಡ್ನಿ ಸ್ಟೋನ್ ಬಗ್ಗೆ ನಾನು ಕೇಳೋದಾದ್ರೆ, ಈ ಕಿಡ್ನಿ ಸ್ಟೋನ್ ಚಿಕ್ಕ ಮಕ್ಕಳಲ್ಲಿ ಬರುತ್ತಾ? ಬರ್ಬೋದು, ನಾವು ನೋಡಿದ್ದೀವಿ. ಪರ್ಸೆಂಟೇಜ್ ಕಮ್ಮಿ, ಸಣ್ಣ ಮಕ್ಕಳಲ್ಲೂ ಕೂಡ ನೋಡಿದ್ದೇವೆ ನಾವು. 6 ವರ್ಷದ ಮಗುವಿಗೆ ನೋಡಿದ್ದೇನೆ ನಾನು, 10 ವರ್ಷದ ಮಗುವಿಗೆ ನೋಡಿದ್ದೇನೆ. ಏಜ್ ಲಿಮಿಟ್ ಏನಿಲ್ಲ,
ಅಂದರೆ ಸ್ಟೋನಿಗೆ ಏಜ್ ಲಿಮಿಟ್ ಏನಿಲ್ಲ. ಕೆಲವೆಲ್ಲ ಕಂಜನೈಟಲ್ ಪ್ರಾಬ್ಲಮ್ಗಳಿರ್ತವೆ, ಈ ಏನು ಕ್ಯಾಲ್ಸಿಯಮ್ಮು ಅಥವಾ ಫಾಸ್ಫೇಟ್ನ ಕೆಲವು ಈ ಅದೇನು ಬಾಡಿಯಲ್ಲಿ ಅದರ ಉತ್ಪತ್ತಿಯ ಏನು ಅದು ಬೈ ಜೆನೆಟಿಕಲಿ ಪ್ರಾಬ್ಲಮ್ಗಳಿರ್ತವೆ. ಅಂಥವರಿಗೆ ಸಣ್ಣ ಪ್ರಾಯದಲ್ಲಿ ಸ್ಟೋನ್ ಆಗಬಹುದು. ಏಜ್ ಲಿಮಿಟ್ ಏನಿಲ್ಲ, ಬಟ್ ಕಂಪ್ಯಾರಿಟಿವ್ಲಿ ಸಣ್ಣ ಪ್ರಾಯದಲ್ಲಿ ಬರುವಂಥ ಅಡಲ್ಟಿಗೆ ಕಂಪೇರ್ ಮಾಡಿದರೆ ಸ್ಟೋನ್ ಬರುವಂಥ ಸಂದರ್ಭಗಳು ಕಡಿಮೆ. ಓಕೆ. ಈ ಕಿಡ್ನಿ ಸ್ಟೋನ್ ಯಾವುದೆಲ್ಲ ಫುಡ್ಡನ್ನು ನಾವು ಜಾಸ್ತಿ, ಅಂದರೆ ನೀವಾಗಲೇ ಹೇಳಿದ್ರಿ ಟೊಮೆಟೊದು ಸೀಡ್ಸ್ ಅಥವಾ ಲೈಕ್ ನಾನ್ ವೆಜ್ ಅದನ್ನು ಬಿಟ್ಟು ಬೇರೆ ಯಾವುದಾದ್ರೂ ನಾವು ಒಳ್ಳೆ ಫುಡ್ಡುಗಳು ಸಾಧಾರಣವಾಗಿ ಈಗ ನುಗ್ಗೆ ಸೊಪ್ಪು ಒಳ್ಳೆಯದು, ಅಥವಾ ಇದು ನಮ್ಮ ಬಾಳೆ ದಿಂಡು ಅಂತ ಹೇಳ್ತೇವಲ್ಲ ಅದು ಒಳ್ಳೆಯದು. ಅದರ ಪಲ್ಯ ಮಾಡಿ ತಿಂದರೆ ಮೂತ್ರದ ಉತ್ಪತ್ತಿ ಜಾಸ್ತಿ ಆಗ್ತದೆ ಮತ್ತು ಅದು ಕಲ್ಲಾಗುವುದನ್ನು ತಪ್ಪಿಸ್ತದೆ. ಓಕೆ. ಸೊ ಎಲ್ಲರಿಗೆ ಅಂತಲ್ಲ, ಆಗೋರಿಗೆ ಆಗೋದನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಮಟ್ಟಿಗೆ ಒಳ್ಳೆಯದಂತ. ಈ ಕಿಡ್ನಿ ಸ್ಟೋನ್ ಸರ್ಜರಿ ಆದ ನಂತರ ಮತ್ತೆ ಎಷ್ಟು ಮಂದಿಗೆ ಈಗ ಲೇಸರ್ ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ, ಆಫ್ಟರ್ ದಟ್ ಎಗೇನ್ 3 ಮಂತ್ಸ್ ನಂತರ ಎಗೇನ್ ಬರುವಂಥದ್ದು, ಇದೆಲ್ಲ ಯಾವ ಕಾರಣಕ್ಕೋಸ್ಕರ ಬರುವಂಥದ್ದು? ಈಗ ನೋಡಿ, ನಾವು ಸರ್ಜರಿ ಆದ ನಂತರ ನಾವು ಹೆಚ್ಚಿನವರಿಗೆ ಕೆಲವು ಡಯಟ್ ಫಾರ್ಮು ಮತ್ತು ಈ ರೀತಿ ಇರಬೇಕು ಅಂತ ಹೇಳಿರ್ತೇವೆ. ಅದನ್ನೊಂದು ಅವರು ತುಂಬ ನಿಮ್ಗೆ ಗೊತ್ತಿರ್ಬೋದು, ಸ್ಟೋನ್ ಬಂದಾಗ ತುಂಬ ನೋವಿರ್ತದೆ. ಆ ನೋವಿಗೆ ಎದುರಿ ಫಸ್ಟ್ ಒಂದು 3 ಮಂತ್ಸ್ ಒಳ್ಳೆ ಫಾಲೋ ಮಾಡ್ತಾರೆ, ಡಯಟ್ ಎಲ್ಲ ಫಾಲೋ ಮಾಡ್ತಾರೆ. ಆಮೇಲೆ ಅವರಿಗೆ ಆ ನೋವು ಮರ್ತೋಗಿರ್ತದೆ, ಮತ್ತೆ ಹಾಗೆ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದರಿಂದ ಫುಡ್ ಹ್ಯಾಬಿಟ್ ನೀವು ಕಂಟ್ರೋಲ್ ಮಾಡದಿದ್ದರೆ ಕಲ್ಲು ಮತ್ತೆ ಬರ್ಬೋದು. ಅದು ಲೇಸರ್ ಟ್ರೀಟ್ಮೆಂಟಿಂದ ಅಂತಲ್ಲ, ಮತ್ತೆ ಕಲ್ಲು ನಿಮ್ಮ ಫುಡ್ ಹ್ಯಾಬಿಟಿಂದ ಬರ್ಬೋದು. ನೀರು ಕಡಿಮೆ ಕುಡುವುದರಿಂದ, ಆಲ್ಕೋಹಾಲ್ ಜಾಸ್ತಿ ಸೇವನೆ ಮಾಡುವುದರಿಂದ, ನಾನ್ ವೆಜ್ಜನ್ನೇ ತಿನ್ನುವುದರಿಂದ ಖಂಡಿತ ಮತ್ತೆ ಕಲ್ಲು ಬರ್ಬೋದು. ಅಂದರೆ ಈಗ ಅಲ್ಲಿ ಕೂಡ ನನ್ನೊಂದು ಪ್ರಶ್ನೆ, ಈಗ ಅಲೋಪತಿ ಈಗ ನಾವು ಟ್ಯಾಬ್ಲೆಟ್ ಆಲ್ರೆಡಿ ಕೊಟ್ಟಿರ್ತಾರೆ, ಸೊ ಟ್ಯಾಬ್ಲೆಟ್ ಫಾರ್ಮ್ ಅಪ್ ಅಂದರೆ ಪೌಡರ್ ಅಂತ ಹೇಳ್ತಾರೆ. ಸೊ ಇದೇನಾದರೂ ಜಾಸ್ತಿ ಸ್ಟೋರ್ ಆಗೋದ್ರಿಂದ ಸ್ಟೋನ್ಸ್? ಯಾವ ಟ್ಯಾಬ್ಲೆಟ್? ಎನಿ ಟ್ಯಾಬ್ಲೆಟ್ಸ್. ಈಗ ಕೆಲವರು ಈಗ ಹೈಯೆಸ್ಟ್ ಈಗ ಹುಡುಗಿಯರು ಪೇನ್ ಕಿಲ್ಲರ್ ಆಗಿರ್ಬೋದು, ತಲೆನೋವಿನ ಪೇನ್ ಅದೆಲ್ಲ ಅದರಿಂದ ಕಲ್ಲಾಗೋದಲ್ಲ. ಅದರಲ್ಲಿ ಕಿಡ್ನಿಗೆ ಪೇನ್ ಕಿಲ್ಲರನ್ನು ನೀವು ಡಾಕ್ಟರ್ಗಳ ಸಲಹೆ ಇಲ್ಲದೆ ತೊಗೊಂಡು ಅನ್ನೆಸರಿ ದಿನ ತೊಗೊಂಡ್ರೆ ಕಿಡ್ನಿಗೆ ಡ್ಯಾಮೇಜ್ ಆಗ್ತದೆ. ನೋವಿನ ನಿವಾರಕ ಮಾತ್ರೆಗಳು, ಕೆಲವು ಮಾತ್ರೆಗಳು ಎಲ್ಲ ಅಲ್ಲ, ಕೆಲವು ಮಾತ್ರೆಗಳಲ್ಲಿ ಕಿಡ್ನಿಗೆ ಡ್ಯಾಮೇಜ್ ಆಗಿ ಕ್ರಿಯಾಟಿನ್ ರೈಸ್ ಆಗ್ತದೆ. ಸೊ ಹಾಗಾಗಿ ನಾವು ನಮಗೆ ಬೇಕಾದಾಗೆ ಮೆಡಿಕಲಿಗೆ ಹೋಗಿ ನೋವು ನಿವಾರಕ ಮಾತ್ರೆಗಳನ್ನು ನಮಗೆ ಬೇಕಾದಾಗೆ ಮಿಠಾಯಿ ತಿಂದಾಗೆ ತಿನ್ನಬಾರ್ದು, ವೈದ್ಯರ ಸಲಹೆ ಮೇರೆಗೆ ತಿನ್ನಬೇಕು. ಓಕೆ. ಈ ಪ್ರೋಸ್ಟೇಟ್ ಗ್ಲ್ಯಾಂಡ್ ಈ ಒಂದು ಕಾಯಿಲೆ ಏನಾದರೂ ಅಂದರೆ ನಮ್ಮ ದೈನಂದಿನ ಟೆನ್ಷನ್ಸ್, ಇವತ್ತೇ ನಮ್ಮ ದಿನಚರಿ ಫುಲ್ಲು ಜೀವನ ಪೂರ್ತಿ ಟೆನ್ಷನ್ಸ್ ಅಲ್ಲಿ ಜಾಸ್ತಿ ಇರ್ತಾರೆ, ಸೊ ಈ ಒಂದು ಟೆನ್ಷನ್ಸ್ ಕೂಡ ಏನಾದರೂ ಎಫೆಕ್ಟ್ ಇಲ್ಲ 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 ಅದರಿಂದ ಏನು ಟೆನ್ಷನಿಂದಾಗಿ ಪ್ರಾಸ್ಟೇಟ್ ಗ್ರಂಥಿ ಅಲ್ಲ, ಏನು ಪ್ರಾಬ್ಲಮ್ ಬಟ್ ಟೆನ್ಷನಿಂದಾಗಿ ಎಲ್ಲ ಅಂಗಗಳಾದ ಮೇಲೆ ಪ್ರಾಸ್ಟೇಟ್ ಇದ್ದವರಿಗೆ ಟೆನ್ಷನ್ ತುಂಬ ಮಾಡಿಕೊಂಡ್ರೆ ಅದರ ಲಕ್ಷಣಗಳು ಅತಿಯಾಗ್ಬೋದು ವಿನಃ ಟೆನ್ಷನಿಂದಾಗಿ ಪ್ರಾಸ್ಟೇಟ್ ಗ್ರಂಥಿ ಏನು ಬರುವುದಿಲ್ಲ. ಮತ್ತು ನಾನು ಆಗಲೇ ಹೇಳಿದಾಗೆ ಕ್ಯಾನ್ಸರ್ ಬಗ್ಗೆ ಒಬ್ಬರು ಪ್ರಶ್ನೆ ಕೇಳಿದರು. ಸೊ 60 ವರ್ಷ ದಾಟಿದವರಲ್ಲಿ ಬ್ಯಾಕ್ ಏಕ್ ಇದ್ದರೆ, ಬೆನ್ನು ನೋವು ಬರುವಂಥದ್ದು, ಮೂತ್ರದಲ್ಲಿ ರಕ್ತ ಹೋಗುವಂಥದ್ದಿದ್ದರೆ, 60 ವರ್ಷ ದಾಟಿದವರಲ್ಲಿ ಒಂದು ಸಲ ಕೂಡ ಮೂತ್ರದಲ್ಲಿ ರಕ್ತ ಹೋದರೆ ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಅದಕ್ಕೆ ಕೂಡಲೇ ತಜ್ಞ ವೈದ್ಯರ ಹತ್ರ ತೋರಿಸಿ ಅವರ CT ಸ್ಕ್ಯಾನೋ ಅಥವಾ ಅಲ್ಟ್ರಾಸೌಂಡ್ ಮಾಡಿಸಬೇಕು. ಯಾಕೆಂದರೆ 60 ಅಥವಾ 50 ವರ್ಷ ನಂತರ ಎಲ್ಲಾದರೂ ಗಟ್ಟಿ ರಕ್ತ ಹೋಗ್ತಾ ಇದ್ದರೆ ಅದು ಕ್ಯಾನ್ಸರ್ನ ಲಕ್ಷಣ ಇರ್ಬೋದು. ಮೂತ್ರಕೋಶದಲ್ಲಿ ಗಡ್ಡೆ ಇರ್ಬೋದು, ಯುರಿನರಿ ಬ್ಲ್ಯಾಡರ್ CA ಅಂತ ಹೇಳ್ತೇವೆ, ಕಾರ್ಸಿನೋಮ್ ಆಫ್ ದ ಯುರಿನರಿ ಬ್ಲ್ಯಾಡರ್ ಇರ್ಬೋದು, CA ಪ್ರಾಸ್ಟೇಟ್ ಇರ್ಬೋದು, ಕಿಡ್ನಿ ಕ್ಯಾನ್ಸರ್ ಕೂಡ ಇರ್ಬೋದು. ಈ ಕಿಡ್ನಿ ಕ್ಯಾನ್ಸರ್ ಎಷ್ಟೋ ಸಲ ಆರಂಭದಲ್ಲಿ ಗಟ್ಟಿಯಾಗಿ ಒಂದು ಥ್ರೆಡ್ ಲೈಕ್ ಕ್ಲಾಟ್ಸ್ ಅಂತ ಹೇಳ್ತೇವೆ, ಅಂದರೆ ಒಂದು ನೂಲಿನ ದಾರದಾಗಿ ಕ್ಲಾಟ್ ಹೋಗ್ತಾ ಇರ್ತದೆ. ಅದೊಂದು ಸ್ವಲ್ಪ ದಿನಕ್ಕೆ ಹೋಗ್ತದೆ ಮತ್ತು ಅಲ್ಲಿಗೆ ನಿಲ್ತದೆ. ಸೊ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂಥ ರಕ್ತ ಮೂತ್ರದಲ್ಲಿ, ಅಂದರೆ ಅದು ಕಾಣ್ತಾ ಇರ್ತದೆ, ಮೂತ್ರ ಮಾಡುವಾಗ ಅದರಲ್ಲಿ ಕ್ಲಾಟ್ಗಳು ಕಾಣ್ತಾ ಇರ್ತದೆ, ಅಂಥದ್ದೇ ಯಾವುದೇ ವಯಸ್ಸಿನಲ್ಲಿ ಬಂದರೂ ಕೂಡ ಕೂಡಲೇ ತಜ್ಞ ವೈದ್ಯರ ಹತ್ರ ಕಾಣಬೇಕು. ಅಲ್ಲಿ ತೋರಿಸುವುದಿಲ್ಲ, ಅಂದರೆ ಅವ್ರು ಹೇಳ್ತಾರೆ, ಈಗ ಕೆಲವು ನಿನ್ನೆ ಒಂದು ನಾನು ಪೇಷಂಟ್ ನೋಡಿದೆ, ಅವರಿಗೆ ಒಂದು 3 ತಿಂಗಳಿಂದ ರಕ್ತ ಹೋಗ್ತಾ ಇದೆ, ಅದು ಉಷ್ಣದಿಂದ ಇರ್ಬೋದು, ಅದು ಎಳ್ನೀರು ಕುಡಿದ್ರೆ ಅಥವಾ ಬಾರ್ಲಿ ವಾಟ್ರ್ ಕುಡಿದ್ರೆ ಅಥವಾ ನೀರು ಕುಡಿದ್ರೆ ಸರಿ ಹೋಗ್ತದೆ ಅಂತೇಳಿ ಯಾರೋ ಹೇಳಿದ್ರಂತೆ. ಅದು ಮತ್ತು ಅವರು ಹಾಗೆ ಕಂಟಿನ್ಯೂಸ್ ಹೆದರಿ ನನ್ನ ಹತ್ರ ಬಂದಾಗ ನಾನು ಸ್ಕ್ಯಾನ್ ಮಾಡಿಸಿದರೆ ಮೂತ್ರಕೋಶದಲ್ಲಿ ಗಡ್ಡೆ ಆಗಿದೆ.
ಕ್ಯಾನ್ಸರ್ ಗಡ್ಡೆನೇ ಇದೆ. ಸೊ ಅರೌಂಡ್ 2 to 3 ಸೆಂಟಿಮೀಟರ್ ಇದೆ. ಸೊ ಹಾಗಾಗಿ ಯಾವುದೇ ಇದಿರಲಿ, ಮೂತ್ರದಲ್ಲಿ ರಕ್ತ ಹೋಗ್ತದೆ ಅಂತ ಹೇಳಿದರೆ ಅದನ್ನು ನಾವು ಕಡೆಗಣಿಸಬಾರ್ದು. ಕೂಡಲೇ ಅದಕ್ಕೆ ಒಂದು ಕನಿಷ್ಠ ಪಕ್ಷ ಒಂದು ಸ್ಕ್ಯಾನ್ ಮಾಡಿದರೆ, ಮಾಮೂಲಿ ಸ್ಕ್ಯಾನಲ್ಲಿ ಸ್ವಲ್ಪ ಗೊತ್ತಾಗ್ತದೆ, ಕೆಲವು ಸಲ CT ಸ್ಕ್ಯಾನ್ ಮಾಡಬೇಕಾಗ್ತದೆ. CT ಸ್ಕ್ಯಾನಲ್ಲಿ ಅದು ರಕ್ತ ಹೋಗಿದ್ದು ಮೂತ್ರದ ಸೋಂಕಿನಿಂದನೋ ಅಥವಾ ಕ್ಯಾನ್ಸರ್ ಗಡ್ಡೆಯಿಂದ ಹೋಗಿದ್ದ ಅಥವಾ ಬೇರೆ ಕಾರಣದಿಂದ ಹೋಗಿದ್ದನ್ನು ನಾವು ಪತ್ತೆ ಹಚ್ಚಬಹುದು. ಈ CA ಪ್ರಾಸ್ಟೇಟ್ ಕೂಡ ಹಾಗೆ 60 ವರ್ಷ ದಾಟಿದವರಲ್ಲಿ ನಾನು ಆಗಲೇ ಹೇಳಿದಾಗೆ ಬ್ಯಾಕ್ ಏಕ್, ಅವರು ಎಷ್ಟೋ ಜನರಿಗೆ ಮೂತ್ರದ ಲಕ್ಷಣಗಳಿರುವುದಿಲ್ಲ, ಬ್ಯಾಕ್ ಏಕ್ ಇರ್ತದೆ. ಬ್ಯಾಕ್ ಏಕ್ ಇದ್ದರೆ ಅದರ ಅರ್ಥ ಏನಂತ ಹೇಳಿದರೆ, ಈ CA ಪ್ರಾಸ್ಟೇಟ್, ಕ್ಯಾನ್ಸರ್ ಪ್ರಾಸ್ಟೇಟ್ ಏನಿದೆ ಅದು ನಮ್ಮ ಬೆನ್ನು ಮೂಳೆಗೆ ಸ್ಪ್ರೆಡ್ ಆಗ್ತದೆ. ಕೆಲವರಿಗೆ ನಮ್ಮ ಹಿಪ್ ಜಾಯಿಂಟ್ ಹತ್ರ ನೋವು ಬರುವಂಥದ್ದು. ಸೊ ಅದು ಕೂಡ ಕ್ಯಾನ್ಸರ್ ಪ್ರಾಸ್ಟೇಟ್ನ ಲಕ್ಷಣಗಳು. ಅಂದರೆ ಮೆಟಾಸ್ಟೇಟಿಕ್ ಪ್ರಾಸ್ಟೇಟ್ ಅಂತ ಹೇಳ್ತಾರೆ, CA ಪ್ರಾಸ್ಟೇಟ್, ಅದು ಸ್ಪ್ರೆಡ್ ಆಗುವಂಥದ್ದು, ಅದು ಕೂಡ ಕಾರಣ ಇರ್ಬೋದು. ಇವತ್ತು ತುಂಬಾ ನಾವು ಮಾಹಿತಿಯನ್ನು ತಗೊಂಡ್ವಿ. ಅಂದರೆ ಕಿಡ್ನಿ ಸ್ಟೋನ್ ಮತ್ತು ಶುಕ್ಲ ಗ್ರಂಥಿಯ ಸಮಸ್ಯೆಗಳ ಬಗ್ಗೆ ತುಂಬಾ ಮಾಹಿತಿಯನ್ನು ನಮಗೆ ಇವತ್ತು ಹೇಳಿಕೊಟ್ಟಿದ್ದೀರಿ. ಸೊ ಮೊದಲಿಗೆ ಇಷ್ಟೊತ್ತು ನಮ್ಮ ಜೊತೆ ಇದ್ದು ತುಂಬಾ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮ ಸಮಸ್ತ ಸ್ಪಂದನ ವಾಹಿನಿ ಕಡೆಯಿಂದ ಅನಂತ ಧನ್ಯವಾದಗಳು. ಸೊ ಇದು ಇವತ್ತಿನ ನಮ್ಮ ವಾರದ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮ. ಇದೇ ರೀತಿ ನಮ್ಮ ಕಾರ್ಯಕ್ರಮ ನೋಡ್ತಾ ಇರಿ, ನಮ್ಮ ಸ್ಪಂದನ ಟಿವಿಯನ್ನು ನೋಡ್ತಾ ಇರಿ. ಧನ್ಯವಾದ. ನಮಸ್ತೆ.